ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಇವತ್ತು ನಮಸ್ತೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಎಂಡೋಸ್ಕೋಪಿ ಅಥವಾ ಕರುಳಿನ ಸಂಬಂಧ ವಿಚಾರಗಳಿರ್ಬೋದು ಅಥವಾ ಗ್ಯಾಸ್ಟ್ರೋಸ್ಕೋಪಿ ಇರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ನಾಗಾರ್ಜುನ ರಾವ್ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರು, ಕರುಳು ಬೇನೆ ಶಸ್ತ್ರಚಿಕಿತ್ಸಾ ವಿಭಾಗ, ಫಾದರ್ ಮುಲ್ಲರ್ ಆಸ್ಪತ್ರೆ. ಹಾಗಾಗಿ ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲು ಡಾಕ್ಟರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಹತ್ರ ಮೊದಲು ಕೇಳಬೇಕು, ನಾನು ಹೇಗಿದ್ದೀರಾ ಡಾಕ್ಟರ್? ನಾನು ಚೆನ್ನಾಗಿದ್ದೆ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ನಾವು ಸಾಮಾನ್ಯವಾಗಿ ಡಾಕ್ಟರ್ಗಳ ಹತ್ರ ಕೇಳೋದಿಲ್ಲ, ಯಾಕಂತ ಹೇಳಿದ್ರೆ ಅವರು ಆರೋಗ್ಯವಾಗಿ ಇರ್ತಾರೆ ಅಂತ ನಂಬಿಕೆ ನಮ್ಮದು. ನಮ್ಮ ಇದೆ ಎಲ್ಲರೂ ಆರೋಗ್ಯವಾಗಿರಬೇಕು. ನಾವು ಆರೋಗ್ಯವಾಗಿದ್ದರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ. ನಿಜ ಡಾಕ್ಟರ್. ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ಇದೆ. ಸಾಮಾನ್ಯವಾಗಿ ಯಾವುದೇ ಒಂದು ಚಿಕಿತ್ಸೆ ಆಗಲಿ ಅಥವಾ ರೋಗ ಆಗಲಿ ಮನೆಯವರಿಗೆ ಬಂದಿದ್ದರೆ ಅಥವಾ ನಮ್ಮ ಸುತ್ತಮುತ್ತ ಯಾರಿಗಾದರೂ ಆ ರೋಗ ಬಂದಿದ್ದರೆ ಅದರ ಚಿಕಿತ್ಸೆಗಳಾಗಿದ್ದರೆ ಮಾತ್ರ ಅದರ ಅನುಭವಗಳಿರ್ತದೆ. ಸಾಮಾನ್ಯವಾಗಿ ಎಲ್ಲ ರೋಗಗಳ ಎಲ್ಲ ಚಿಕಿತ್ಸೆಗಳ ಅನುಭವಗಳು ಅಥವಾ ಅದರ ಮಾಹಿತಿಗಳು ಎಲ್ರಿಗೂ ಇರೋದಿಲ್ಲ. ಹಾಗಾಗಿ ಲ್ಯಾಪ್ರೋಸ್ಕೋಪಿ ಅಂದರೆ ಏನು, ಜೊತೆಗೆ ಮೊದಲು ಏನು ಅಂತ ನೋಡಿ ಆಮೇಲೆ ಅದರ ವಿವಿಧ ಬೇರೆ ಬೇರೆ ಪ್ರಶ್ನೆಗಳಿದೆ ಸರ್. ಮೊದಲು ಏನು ಅಂತ. ಲ್ಯಾಪ್ರೋಸ್ಕೋಪಿ ಅಂದರೆ ಒಂದು ಸರ್ಜರಿ ಮಾಡುವಂಥ ಇಲ್ಲ ಆಪರೇಷನ್ ಮಾಡುವಂಥ ಒಂದು ಥರ. ಅದಕ್ಕೆ ನಾವು ಕನ್ನಡದಲ್ಲಿ ಉದರ ದರ್ಶಕ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ. ನಾವು ಕೀ ಹೋಲ್ ಸರ್ಜರಿ ಹೇಳ್ತೀವಿ, ಒಬ್ಬೊಬ್ಬರು ಅದಕ್ಕೆ ಲೇಸರ್ ಸರ್ಜರಿ ಅಂತ ಹೇಳ್ತಾರೆ. ಸೊ ಮುಂಚಿನ ಕಾಲದಲ್ಲಿ ಏನು ಮಾಡ್ತಿದ್ವಿ, ಏನೋ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಕರಳಿನಲ್ಲಿ ಜಠರದಲ್ಲಿ ಏನೂ ತೊಂದರೆ ಬಂದರೆ ನಾವು ಅದನ್ನು ದೊಡ್ಡ ಇದು ಮಾಡಿ ಇನ್ಸಿಷನ್ ಮಾಡಿ ಅಥವಾ ದೊಡ್ಡ ಓಪನ್ ಮಾಡಿ ಅದನ್ನು ಆಪರೇಷನ್ ಮಾಡ್ತಿದ್ದಪ್ಪ. ಅದ್ರ ಜೊತೆಗೆ ತುಂಬ ನೋವು, ಹಾಸ್ಪಿಟಲ್ ಸ್ಟೇ ಕೂಡ ಜಾಸ್ತಿ ಆಗ್ತಿತ್ತು, ತೊಂದರೆಗಳು ಕೂಡ ಜಾಸ್ತಿ ಆಗ್ತಿತ್ತು. ಸೊ ಈಗ ಎಲ್ಲ ಆಪರೇಷನ್ಗಳನ್ನು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಆಪರೇಷನನ್ನು ನಾವು ಮಿನಿಮಲ್ ಆಕ್ಸೆಸ್ ಹೇಳಿದರೆ ಚಿಕ್ಕ ಚಿಕ್ಕ ತೂತ ಮಾಡಿ ಚಿಕ್ಕ ಚಿಕ್ಕ ಇನ್ಸಿಷನ್ ಮಾಡಿ ಅದನ್ನು ಕಮ್ಮಿ ನೋವಲ್ಲಿ ಕಮ್ಮಿ ಕಾಂಪ್ಲಿಕೇಶನಲ್ಲಿ ಈಕ್ವಲ್ ಏನು ಹೇಳ್ತಾರೆ ಅದನ್ನು ಈಕ್ವಲ್ ಬೆನಿಫಿಟ್ ಸಿಕ್ಕುವಾಗ ಅದನ್ನು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತೀವಿ ನಾವು ಅದನ್ನು. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಚಿಕ್ಕ ಚಿಕ್ಕ ತೂತ ಮಾಡಿ ಅದರಲ್ಲಿ ನಾವು ಅದನ್ನು ಓಪನ್ ಆಗಿ ಮಾಡುವಂಥ ಸರ್ಜರಿಯನ್ನು ನಾವು ಕೀ ಹೋಲಲ್ಲಿ ನಾವು ಅದನ್ನು ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅದನ್ನು ಸರ್ಜರಿಯನ್ನು ಮಾಡ್ತೀವಿ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಅಂದರೆ ನಮ್ಮ ಯಾವುದೇ ಭಾಗವನ್ನು ಮತ್ತೆ ಅಲ್ಲಿ ಭಾಗ ಮಾಡುವ ಅಗತ್ಯ ಇರೋದಿಲ್ಲ. ಸಣ್ಣ ತೂತುಗಳ ಮೂಲಕ ಅದನ್ನು ಒಳಗಿಂದ ಒಳಗೆ ಸರಿಪಡಿಸ್ತೇವೆ ನಾವು ಅದನ್ನು. ಓಕೆ. ಸಾಮಾನ್ಯವಾಗಿ ಈ ಚಿಕಿತ್ಸೆ ಅನ್ನುವಂಥದ್ದು ಯಾವೆಲ್ಲ ರೋಗ ಲಕ್ಷಣಗಳಿಗೆ ಅಥವಾ ರೋಗಗಳಿಗೆ ಮಾಡಿಸ್ಕೊಳ್ಬಹುದು, ಅಗತ್ಯ ಇರುತ್ತೆ ಅಂತ? ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನೋದು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ, ನಮ್ಮ ಎಬ್ಡಮನಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳಿಗೆ ಅಥವಾ ಎಲ್ಲ ಆಪರೇಷನ್ಗಳಿಗೆ ಯೂಸ್ಫುಲ್ ಆಗ್ತದೆ. ಅತಿ ಕಾಮನ್ ಆಗಿ ಅತಿ ಸಾಮಾನ್ಯವಾಗಿ ನಾವು ಅದಕ್ಕೆ ಗಾಲ್ ಬ್ಲಾಡರ್ ಸರ್ಜರಿ, ಪಿತ್ತಕೋಶ ಸರ್ಜರಿ, ಮತ್ತು ನಮ್ಮ ಹೊಟ್ಟೆಯಲ್ಲಿರುವ ಹರ್ನಿಯಗಳು ನಮ್ಮ ಈ ಕೆಳಗಿನ ಭಾಗದಲ್ಲಿ ಬರ್ಬೋದು, ಹೊಕ್ಕುಳ ಹತ್ರ ಬರ್ಬೋದು. ಸೊ ಬೇರೆ ಬೇರೆ ಥರ ಹರ್ನಿಯಗಳಿಗೆ ಉಪಯೋಗ ಆಗ್ತದೆ. ಅದು ಬಿಟ್ಟರೆ ನಮ್ಮ ಕರಳಿನ ಸಂಬಂಧಪಟ್ಟ ಕಾಯಿಲೆಗಳಿಗೆ ಅಪೆಂಡಿಕ್ಸ್ ಅಂತ ಒಂದು ಸಾಮಾನ್ಯವಾದ ಒಂದು ತೊಂದರೆ ಬರ್ತದೆ ನಮಗೆಲ್ಲರಿಗೂ, ಅಥವಾ ತುಂಬ ಜನರಿಗೆ ನಮ್ಮ ಹೊಟ್ಟೆ ನೋವು ಬರುವಾಗ ಅಪೆಂಡಿಕ್ಸ್ ಅಂತ, ಅದನ್ನು ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಬೋದು. ದೊಡ್ಡ ಇನ್ಸಿಷನ್ ಇಲ್ಲದೆ ಅದನ್ನು ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಬೋದು. ಹಾಗೂ ಕರಳಿಗೆ ಸಂಬಂಧಪಟ್ಟ, ಲಿವರಿಗೆ ಸಂಬಂಧಪಟ್ಟ, ಪ್ಯಾಂಕ್ರಿಯಾಸ್ಗೆ ಸಂಬಂಧಪಟ್ಟ ತೊಂದರೆಗಳನ್ನು, ಒಮ್ಮೊಮ್ಮೆ ನಾವು ಕ್ಯಾನ್ಸರನ್ನು ನಾವು ಅದನ್ನು ಲ್ಯಾಪ್ರೋಸ್ಕೋಪಿಯಲ್ಲಿ ಸರ್ಜರಿಯಾಗಿ ಮಾಡ್ಬೋದು ನಾವು. ಓಕೆ. ಬಟ್ ಇವಾಗ ಆ ಚಿಕಿತ್ಸೆ ಅನ್ನುವಂಥದ್ದು ಯಾವಾಗದಿಂದ ಚಾಲ್ತಿಯಲ್ಲಿದೆ ಅಂತ? ಯಾಕಂದರೆ ಆಪರೇಷನ್ ಅನ್ನುವಂಥದ್ದು ಬಹಳಷ್ಟು ಹಳೆಯ ಕಾಲದಿಂದ ಚಾಲ್ತಿಯಲ್ಲಿತ್ತು ಅನ್ನುವಂಥ ವಿಚಾರಗಳಿರ್ತವೆ. ಈ ಒಂದು ಚಿಕಿತ್ಸೆ ಅನ್ನುವಂಥದ್ದು ಯಾವುದರಿಂದ ಚಾಲ್ತಿಗೆ ಬಂತು? ಈ ಸರ್ಜರಿ ಚಿಕಿತ್ಸೆ ಎಲ್ಲ ಥರದ್ದು ಚಿಕಿತ್ಸೆಗಳು ಟೈಮ್ ಹೋದಾಗೆ ಡೆವಲಪ್ ಆಗಿಕೊಂಡು ಹೋಗ್ತದೆ. ಹೊಸ ಟೆಕ್ನಿಕ್ ಬರ್ತದೆ, ಹೊಸ ಥರದ್ದು ಇನ್ವೆನ್ಷನ್ಸ್ ಬರ್ತದೆ. ಹಾಗೆ ನಮ್ಮ ಸರ್ಜರಿಯಲ್ಲೂ ನಮ್ಮ ಚಿಕಿತ್ಸೆಯಲ್ಲಿಯೂ ಲ್ಯಾಪ್ರೋಸ್ಕೋಪಿ ಒಂದು ಸ್ಲೋ ಆಗಿ ಒಂದು 1990 ಅಲ್ಲಿಂದ ಮೆಲ್ಲ ಸ್ಟಾರ್ಟ್ ಆಯಿತು. ಹಾಗೆ ಅದರಿಂದ ಮೆಲ್ಲ ಅಡ್ವಾನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಲ್ಯಾಪ್ರೋಸ್ಕೋಪಿಯಲ್ಲಿ ಮೊದಲು ನಾವು ಅಪೆಂಡಿಕ್ಸ್ ಚಿಕ್ಕ ಚಿಕ್ಕ ಸರ್ಜರಿಗಳನ್ನು ಮಾಡ್ತೇವೆ, ಚಿಕ್ಕ ಚಿಕಿತ್ಸೆಯನ್ನು ಮಾಡ್ತಿದ್ದೇವೆ ನಾವು. ಅಪೆಂಡಿಕ್ಸ್, ಪಿತ್ತಕೋಶದ್ದು ಮಾಡ್ತಿದ್ದೇವೆ, ಮತ್ತು ಹರ್ನಿಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ಕರಳಿನ ಇದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು, ಚಿಕಿತ್ಸೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ಈಗ ಲಿವರ್, ಪ್ಯಾಂಕ್ರಿಯಾಸ್ ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟ ಚಿಕಿತ್ಸೆಗಳನ್ನು, ಸರ್ಜರಿಯನ್ನು ಕೂಡ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ಬೋದು. ಈ ಲ್ಯಾಪ್ರೋಸ್ಕೋಪಿಯಲ್ಲಿ ಬೇರೆ ಬೇರೆ ಅಡ್ವಾನ್ಸಸ್ ಬಂದಿದೆ. ಸಿಂಗಲ್ ಇನ್ಸಿಷನ್ ಅಂತ ಹೇಳ್ತೀವಿ ನಾವು. ಯೂಶ್ವಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಏನು ಮಾಡ್ತೀವಿ ಹೇಳಿದರೆ ನಾವು 3-4 ಚಿಕ್ಕ ಚಿಕ್ಕ ತೂತ ಮಾಡಿ ಅದನ್ನು ಆಪರೇಷನ್ ಮಾಡ್ತೀವಿ. ಈಗ ಏನು ಅಡ್ವಾನ್ಸ್ ಬಂದಿದೆ ಹೇಳಿ, ಒಂದೇ ಸಿಂಗಲ್ ಇನ್ಸಿಷನಲ್ಲಿ ನಾವು ಚಿಕ್ಕ ಇದು ಮಾಡಿ, ಇಷ್ಟೇ ಚಿಕ್ಕ ಇನ್ಸಿಷನಲ್ಲಿ ನಾವನ್ನು ಸಿಂಗಲ್ ಇನ್ಸಿಷನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೀವಿ, ಅದು ಮಾಡ್ಬೋದು.
ನೋಟ್ಸ್ ಅಂತೆ, ನ್ಯಾಚುರಲ್ ಆರಿಫೈಸ್ ಅಂತ ನಮ್ಮ ಹೊಟ್ಟೆಯಿಂದ ಇದು ಮಾಡಿ ಒಂದೇ ಒಂದು ಇನ್ಸಿಷನ್ ಇಲ್ಲದೆ ನಾವು ಎಂಡೋಸ್ಕೋಪಿ ಮಾಡಿ ಹೊಟ್ಟೆಯಿಂದ ಚಿಕ್ಕ ಇನ್ಸಿಷನ್ ಮಾಡಿ ಲ್ಯಾಪ್ರೋಸ್ಕೋಪಿ ಮಾಡ್ಬೋದು. ಹಾಗೆ ಬೇರೆ ಬೇರೆ ಹೊಸ ಹೊಸ ಅಡ್ವಾನ್ಸಸ್, ರೀಸೆಂಟ್ ಅಡ್ವಾನ್ಸಸ್ ತುಂಬ ಇದೆ ಲ್ಯಾಪ್ರೋಸ್ಕೋಪಿಯಲ್ಲಿ ಕೂಡ. ಓಕೆ, ಒಂದು ಪ್ರಶ್ನೆ ಮನಸ್ಸಿಗೆ ತುಂಬ ಕಾಡುವಂಥದ್ದು ಅಂದರೆ, ಆಪರೇಷನ್ ಮಾಡಿದ್ರೆ ಇಂತಿಷ್ಟು ಸಮಯ ರೆಸ್ಟ್ ಅನ್ನುವಂಥದ್ದನ್ನು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ನಮಗೆ ಅಂತ. ಈ ಲ್ಯಾಪ್ರೋಸ್ಕೋಪಿ ಮಾಡಿದ ಬಳಿಕ ಎಷ್ಟು ಅಂದರೆ ಆ ಹೋಲಿಕೆ ಮಾಡಿದಾಗ ಎಷ್ಟು ಬೇಗ ಗುಣಮುಖ ಆಗಬಹುದು? ಈಗ ನಾವು ಯಾವುದೇ ಸರ್ಜರಿ ನಂತರ ಜನರು ಎಣಿಸ್ತಾರೆ, ನನಗೆ ಮೊನ್ನೆ ಒಂದು ಪೇಷಂಟ್ ಬಂದು ಹೇಳಿದರು, ಸರ್ ಸರ್ಜರಿ ಮಾಡಿದರೆ ನಮಗೆ 2 ವಾರ ರೆಸ್ಟ್ ಬೇಕು, 3 ವಾರ ರೆಸ್ಟ್ ಬೇಕು ಅಂತ. ಬಟ್ ಯಾವುದೇ ಸರ್ಜರಿಯಲ್ಲಿ ಓಪನ್ ಸರ್ಜರಿ ಮಾಡುವಾಗ ಜಾಸ್ತಿ ರೆಸ್ಟ್ ಬೇಕಾಗ್ತದೆ, ಯಾಕಂದರೆ ಗಾಯ ದೊಡ್ಡದಿರ್ತದೆ, ನೋವು ಜಾಸ್ತಿ ಇರ್ತದೆ, ಕಾಂಪ್ಲಿಕೇಶನ್ಸ್ ರೇಟ್ ಜಾಸ್ತಿ ಇರ್ತದೆ. ಅದನ್ನೇ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡುವಾಗ ಚಿಕ್ಕ ಚಿಕ್ಕ ಗಾಯ ಇರುವ ಕಾರಣಕ್ಕೆ ರೆಸ್ಟ್ ಕೂಡ ಕಮ್ಮಿ ಬೇಕಾಗ್ತದೆ, ನೋವು ತುಂಬ ಕಮ್ಮಿ ಆಗ್ತದೆ. ಯೂಶ್ವಲಿ 1-2 ದಿನದಲ್ಲಿ ಪೇಷಂಟ್ ಮನೆ ಹೋಗ್ಬೋದು. ನಾನು ಮೊನ್ನೆ ಒಂದು ಸರ್ಜರಿ ಮಾಡಿದ್ದೆ, ಲ್ಯಾಪ್ರೋಸ್ಕೋಪಿ ಗಾಲ್ ಬ್ಲಾಡರ್ ಸರ್ಜರಿ. ಓಪನ್ ಸರ್ಜರಿ ಅದು 1 ವಾರ ಬೇಕಾಗ್ತದೆ ಪೇಷಂಟಿಗೆ ಮನೆ ಹೋಗಲಿಕ್ಕೆ. ಅದೇ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡುವಾಗ ಪೇಷಂಟ್ 2ನೇ ದಿನ ಪೇಷಂಟ್ ನಡೆದು ತಿಂದು ಪೇಷಂಟ್ ಮನೆಗೆ ಕೂಡ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಓಕೆ, ಸೂಪರ್. ಕೇಳುವಾಗ ತುಂಬ ಖುಷಿ ಅನ್ನಿಸ್ತದೆ. ಆದರೂ ಕೂಡ ಒಂದು ಪ್ರಶ್ನೆ ಕೇಳಬೇಕು ನಾನು. ಟ್ರೀಟ್ಮೆಂಟ್ ಆಗುವಾಗ ನೋವಿನ ಲಕ್ಷಣಗಳಿರೋದಿಲ್ಲ, ಅಥವಾ ಅದು ಆ ಚಿಕಿತ್ಸೆ ವಿಧಾನಗಳು ಹೇಗಿರ್ತದೆ ಅಂತ, ಯಾವ ರೀತಿ ಟ್ರೀಟ್ ಮಾಡ್ತೀರಾ, ಅದರ ಸ್ಟೆಪ್ಸ್ ಯಾವ ರೀತಿಯಲ್ಲಿ ಇರ್ತದೆ? ಯಾವುದೇ ಸರ್ಜರಿ ಆಗೋ ಮುಂಚೆ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು ಪೇಷಂಟನ್ನು. ನಾವು ಫಸ್ಟಿಗೆ ಇವ್ಯಾಲ್ಯೂಯೇಟ್ ಮಾಡಬೇಕು. ಸರ್ಜರಿ ಆಯಿತು, ಪೇಷಂಟ್ ಬಂದ ಕೂಡಲೇ ನಾವು ಆಪರೇಷನ್ ಅಥವಾ ಚಿಕಿತ್ಸೆಯನ್ನು ಮಾಡಲ್ಲ. ನಾವು ಪೇಷಂಟಿಗೆ ರಕ್ತ ಪರೀಕ್ಷೆಗಳಾಗಬೇಕು, ಬೇಕಿದ್ದ ತೊಂದರೆ ಇದ್ದರೆ ಮಾತ್ರ ನಾವು ಆಪರೇಷನ್ ಮಾಡಬೇಕು. ತೊಂದರೆ ಇಲ್ಲ, ಕಾರಣ ಇಲ್ಲದೆ ನಾವು ಆಪರೇಷನ್ ಮಾಡಲಿಕ್ಕೆ ಹೋಗಬಾರ್ದು. ನಾವು ಅದರಲ್ಲೂ ತೊಂದರೆ ಇದ್ದರೂ ನಾವು ಆದಷ್ಟು ಆಪರೇಷನ್ ಇಲ್ಲದೆ ನಾವು ಮದ್ದಿನಲ್ಲಿ ಸರಿ ಮಾಡುವಂಥ ಕಾಯಿಲೆ ಆದದನ್ನು ಮದ್ದಿನಲ್ಲಿ ಸರಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇಲ್ಲದಿದ್ದರೆ ನಾವು ಅದನ್ನು ಟೆಸ್ಟ್ಗಳೆಲ್ಲ ಮಾಡಿ ನಾವು ಮತ್ತೆ ಆಪರೇಷನಿಗೆ ಇದು ಮಾಡಬೇಕು, ರೆಡಿ ಆಗಬೇಕು. ಪೇಷಂಟಿಗೆ ಆಪರೇಷನ್ ಬಗ್ಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು, ಅದು ಆಪರೇಷನ್ ಹೇಗೆ ಮಾಡ್ತೀವಿ, ಆಪರೇಷನದ ಸ್ಟೆಪ್ಸ್, ಮತ್ತು ಯಾವುದೇ ಪ್ರೊಸೀಜರ್ ಆಗಲಿ, ಅದೊಂದು ಚಿಕ್ಕ ಇಂಜೆಕ್ಷನ್ ಕೊಡೋದಿರಲಿ, ಇಲ್ಲ ಚಿಕ್ಕ ಡ್ರೆಸ್ಸಿಂಗ್ ಮಾಡೋದಿರಲಿ, ಇಲ್ಲ ಚಿಕ್ಕ ಆಪರೇಷನ್ ಇರಲಿ, ಯಾವುದೇ ಸಂಬಂಧದ ಯಾವುದೇ ಚಿಕಿತ್ಸೆ ಮಾಡುವಾಗ ಈ ಥರ ಕಾಂಪ್ಲಿಕೇಶನ್ ಆಗ್ಬೋದಂತ ಪೇಷಂಟಿಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅದೆಲ್ಲ ಮಾಡಿ ಕನ್ಸೆಂಟ್ ಎಲ್ಲ ಮಾಡಿದ ಮೇಲೆ ಫಿಟ್ನೆಸ್ ತಗೊಳ್ಳಿಕ್ಕೆ ಇರ್ತದೆ. ಒಂದು ಪೇಷಂಟ್ ಯಾವುದೇ ಚಿಕಿತ್ಸೆ ಮಾಡೋ ಮುಂಚೆ ನಾವು ಅದರ ಫಿಟ್ ಇದ್ದಾರಾ, ಅವರಿಗೆ ತೊಂದರೆಗಳುಂಟಾ, ಹಾರ್ಟ್ ಗಟ್ಟಿ ಇದೆಯಾ, ಲಂಗ್ಸ್ ಗಟ್ಟಿ ಇದೆಯಾ, ಅದೆಲ್ಲ ನೋಡಿ ಫಿಟ್ ಮಾಡಿಯೇ ನಾವು ಸರ್ಜರಿ ಮಾಡಬೇಕು. ಅರ್ಜೆಂಟಲ್ಲಿ ಮಾಡಲಿಕ್ಕೆ ಹೋಗಲೇಬಾರ್ದು ಯಾವುದೇ ಥರದ ಸರ್ಜರಿಯನ್ನು. ಓಕೆ ಓಕೆ ರೈಟ್. ಇನ್ನು ಈ ಚಿಕಿತ್ಸೆ ಅನ್ನುವಂಥದ್ದು ಯಾವ ಒಂದು ರೋಗಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳೋದಿದ್ರೆ ಜಾಸ್ತಿಯಾಗಿ ಎಫೆಕ್ಟಿವ್ ಆಗಿರುತ್ತೆ, ಅಥವಾ ಯಾವ ರೋಗ ಲಕ್ಷಣಗಳು ಕಂಡು ಬಂದರೆ ಇದನ್ನು ಮಾಡಿಸ್ಕೊಂಡ್ರೆ ತುಂಬ ಉಪಕಾರ ಇದೆ ಅಂತ? ನೋಡಿ, ಯಾವುದೇ ಬೇರೆ ಬೇರೆ ಥರದ್ದು ನಮ್ಮ ಹೊಟ್ಟೆಯೊಳಗೆ ಜಠರದಲ್ಲಿ, ನಮ್ಮ ಎಬ್ಡಮನ್ನಲ್ಲಿ ಬೇರೆ ಬೇರೆ ಥರದ್ದು ಕಾಯಿಲೆಗಳು ಬರ್ತದೆ. ಈಗ ಒಬ್ಬೊಬ್ಬರಿಗೆ ಅಪೆಂಡಿಕ್ಸ್ ಗೊತ್ತಿಲ್ಲದೆ ಬಂದು ಹೋಗ್ತದೆ, ಆಯಿತಾ, ಒಬ್ಬೊಬ್ಬರಿಗೆ ಅಪೆಂಡಿಕ್ಸ್ ಬರ್ಸ್ಟ್ ಆಗಿ ಹೋಗ್ತದೆ. ಸೊ ಯಾವುದೇ ಇದನ್ನು ನಾವು ನೋಡಿ ಡಯಾಗ್ನೋಸ್ ಮಾಡಿ ತೊಂದರೆ ಜಾಸ್ತಿ ಇದೆ, ಈಗ ಅಪೆಂಡಿಕ್ಸ್ ಜಾಸ್ತಿ ಸಮಸ್ಯೆ ಕೊಡ್ತಾ ಇದೆ, ತುಂಬ ಇದಿದೆ, ಬರ್ಸ್ಟ್ ಆಗಲಿಕ್ಕೆ ರೆಡಿ ಇದೆ ಅಥವಾ ಬರ್ಸ್ಟ್ ಆಗಿದೆ ಹೇಳಿದರೆ ಅವರಿಗೆ ಆ ಟೈಮಲ್ಲಿ ಆಪರೇಷನ್ ಮಾಡಬೇಕಾಗ್ತದೆ. ಅದೇ ಪಿತ್ತಕೋಶದಲ್ಲಿ ಕಲ್ಲಿದೆ, ಪಿತ್ತಕೋಶದಲ್ಲಿ ತುಂಬ ಜನರಿಗೆ ಕಲ್ಲಿರ್ಬೋದು. ನಾವು 100 ಜನರಲ್ಲಿ ನಾವು ಸ್ಕ್ಯಾನ್ ಮಾಡಿದರೆ ಒಂದು 10-20 ಜನರಿಗೆ ಪಿತ್ತಕೋಶದಲ್ಲಿ ಕಲ್ಲಿರ್ಬೋದು. ಬಟ್ ಪಿತ್ತಕೋಶದಲ್ಲಿ ಕಲ್ಲಿರುವವರಿಗೆ ಎಲ್ಲರಿಗೂ ಆಪರೇಷನ್ ಬೇಕಾಗೋದಿಲ್ಲ. ಪಿತ್ತಕೋಶದಲ್ಲಿ ಕಲ್ಲಿದ್ದು ಅದರಿಂದ ತೊಂದರೆ ಬಂದವರಿಗೆ, ಅದರಲ್ಲಿ ಪಿತ್ತಕೋಶ ಕಲ್ಲು ಕಾರಣಕ್ಕೆ ನೋವು ಬಂದವರಿಗೆ, ಅಥವಾ ಡೈಜೆಷನ್ ಪ್ರಾಬ್ಲಮ್ ಬಂದವರಿಗೆ, ಅಥವಾ ಅದರಿಂದ ಒಮ್ಮೊಮ್ಮೆ ಏನಾಗ್ತದೆ ಜಾಂಡಿಸ್ ಬರ್ಬೋದು ಪಿತ್ತಕೋಶ ಕಲ್ಲಿರುವವರಿಗೆ, ಪಿತ್ತಕೋಶದ ಕಲ್ಲು ಕಾರಣಕ್ಕೆ ಇನ್ಫೆಕ್ಷನ್ ಬರ್ಬೋದು. ಅಂಥವರಿಗೆ ಮಾತ್ರ ನಾವು ಆಪರೇಷನನ್ನು ಪ್ರೊವೈಡ್ ಮಾಡಬೇಕು. ಎಲ್ಲ ತೊಂದರೆ ಇರುವವರಿಗೆ, ಎಲ್ಲ ಪೇಷಂಟಿಗೆ ನಾವು ಆಪರೇಷನನ್ನು ನಾವು ಅದಕ್ಕೆ ಆಫರ್ ಮಾಡಬಾರ್ದು. ಅದೇ ಥರ ನಾವು ಅದನ್ನು ಪೇಷಂಟಿಗೆ ಒಂದು ನಾನು ಹೇಳಿದಾಗ ಲ್ಯಾಪ್ರೋಸ್ಕೋಪಿಯನ್ನು ನಾವು ಕ್ಯಾನ್ಸರ್ಗೆ ಕೂಡ ಇದು ಮಾಡ್ಬೋದು. ಅದನ್ನು ಸರಿ ಪೇಷಂಟ್ ಸೆಲೆಕ್ಷನ್ ಮಾಡಿದರೆ ಅದರಲ್ಲಿ ಬೆನಿಫಿಟ್ ಇದೆ. ಅದೇ ನಾವು ಪೇಷಂಟ್ ಸೆಲೆಕ್ಷನ್ ಸರಿ ಇಲ್ಲ, ನಾವು ಅರ್ಜೆಂಟಲ್ಲಿ ಅಥವಾ ನಮ್ಮ ಇದಕ್ಕೆ ನಾವು ಇದು ಮಾಡಿದರೆ ಅದಕ್ಕೆ ಲ್ಯಾಪ್ರೋಸ್ಕೋಪಿ ಅಥವಾ ಯಾವುದೇ ಚಿಕಿತ್ಸೆಗೆ ಕಾನ್ಸಿಕ್ವೆನ್ಸಸ್ ಅಥವಾ ಅದರದ್ದು ರಿಸಲ್ಟ್ ಚೆನ್ನಾಗಿರ್ಲಿಕ್ಕಿಲ್ಲ. ಓಕೆ, ಇನ್ನು ಚಿಕಿತ್ಸಾ ವೆಚ್ಚಗಳು ಅಂತ ಬಂದಾಗ ಎಲ್ಲರೂ ಕೂಡ ಅದನ್ನೇ ಗಮನ ಹರಿಸೋದು. ಅಂದರೆ ಸಮಸ್ಯೆ ಎಷ್ಟೇ ಇರಲಿ ನಮ್ಮ ದೇಹದಲ್ಲಿ ನಮಗೆ ಚಿಕಿತ್ಸೆ ಅನ್ನುವಂಥದ್ದು ಕೈಗೆಟುವ ದರವೋ ಅಥವಾ ನಮಗೆ ಸಾಧ್ಯ ಇರೋ ಮಟ್ಟಿಗೆ ಸಿಕ್ಕಿದ್ರೆ ಖಂಡಿತ ಮಾಡಿಸ್ಕೊಡ್ಬೇಕು, ಇಲ್ಲದಿದ್ದರೆ ತುಂಬ ಕಷ್ಟ ಇದೆ ಅಂತ. ಸೊ ಯಾವ ರೀತಿಯಲ್ಲಿ ಇರ್ತದೆ ಒಂದು ಎವರೇಜ್ ಹೇಳೋದಾದರೆ ಚಿಕಿತ್ಸಾ ವೆಚ್ಚಗಳು ಅಂತ? ಈಗ ಒಂದು ಪೇಷಂಟ್ ಬರ್ತಾರೆ, ಒಂದು ಪೇಷಂಟ್ ನಮ್ಮ ಜೊತೆಗೆ ಬರ್ತಾರೆ, ತೊಂದರೆ ಇಟ್ಕೊಂಡು ಬರ್ತಾರೆ. ಪೇಷಂಟಿಗೆ ಎಲ್ಲ ಒಂದೇ, ಫಸ್ಟಿಗೆ ಬಂದ ಕೂಡಲೇ ಭಯ ಒಂದೇ, ನಾನು ಹುಷಾರಾಗ್ತೀನಿಯಾ ಇಲ್ವಾ ಅಂತ. ನಾವು ಹುಷಾರಾಗ್ತೀವಿ ಇಲ್ವಾ ಅಂತ ಹೇಳಿದ ಕೂಡಲೇ ನಾವು ಮತ್ತೆ ಟೆಸ್ಟ್ ಮಾಡಿದ ಮೇಲೆ ನಾವು ಪೇಷಂಟಿಗೆ ಹೇಳ್ತೀವಿ ಏನಲ್ಲಿ ಇದಾಗ್ಬೋದು, ಏನಲ್ಲಿ ತೊಂದರೆಗಳಾಗ್ಬೋದು. ನಾವು ಆಪ್ರೇಷನ್ ಮಾಡ್ತೀವಿ, ಆಪ್ರೇಷನ್ ಆದ ನಂತರ ನಾವು ಅದರ ರಿಕವರಿಗೆ ಆಪ್ರೇಷನ್ ಮಾಡೋದು ಮಾತ್ರ ಒಂದು ಇದಲ್ಲ. ನಮ್ಮ ಆಪ್ರೇಷನ್ ಪೇಷಂಟ್ ಬರುವ ಮುಂಚೆ ಯಾವುದೇ ಪೇಷಂಟ್ ನಮ್ಮ ಹತ್ರ ಬಂದರೆ
ಪ್ರೀ ಆಪರೇಟಿವ್ 30%. ನಾನೆಲ್ಲ ಪೇಷಂಟಿಗೆ ಹೇಳ್ತೇವೆ, ನಮ್ಮ ಆಪರೇಷನ್ ಮುಂಚೆ ಪ್ರೀ ಆಪರೇಟಿವ್ ಇವ್ಯಾಲ್ಯೂಯೇಷನ್ 30%, ಇಂಟ್ರಾ ಆಪರೇಟಿವ್ ಸರ್ಜರಿ 33%, ಮತ್ತು ಪೋಸ್ಟ್ ಆಪರೇಟಿವ್ ಕೇರ್ 33%. ಪೇಷಂಟ್ ಬಂದ ಕೂಡಲೇ ಆಪರೇಷನ್ ಮಾಡೋದು ಮಾತ್ರ ಇದಲ್ಲ. ಸೊ ಪ್ರೀ ಆಪರೇಟಿವ್, ಇಂಟ್ರಾ ಆಪರೇಟಿವ್, ಪೋಸ್ಟ್ ಆಪರೇಟಿವ್ ವೆರಿ ಇಂಪಾರ್ಟೆಂಟ್. ಪೇಷಂಟ್ ಆಪರೇಷನ್ ಆದ ಕೂಡಲೇ ನಾವು ಬಿಟ್ಟೋಗೋದಲ್ಲ. ಪೇಷಂಟ್ ನಡೆಸಬೇಕು, ನಾವು ಪೇಷಂಟ್ ತಿನ್ನುವಾಗೆ ನೋಡಬೇಕು, ಪೇಷಂಟ್ ನೋವು ಕಂಟ್ರೋಲ್ ಮಾಡಬೇಕು, ಪೇಷಂಟಿಗೆ ಬೇಕಿದ್ದ ಆ್ಯಂಟಿಬಯೋಟಿಕ್ ಕೊಡಬೇಕಾಗ್ತದೆ. ಒಟ್ಟು ಪೇಷಂಟ್ ಹಾಸ್ಪಿಟ್ಲಿಂದ ಖುಷಿಯಾಗಿ ಸಂತೋಷವಾಗಿ ಹೋಗುವವರೆಗೆ ಅದು ನಮ್ಮ ಜವಾಬ್ದಾರಿ. ಓಕೆ. ಇನ್ನು ಈ ಚಿಕಿತ್ಸೆಯ ಬಳಿಕ ಅಂದರೆ ಪ್ರತಿಯೊಂದು ಆಪರೇಷನ್ ಆದರೂ ಕೂಡ ಅಷ್ಟೇ, ಯಾವುದೇ ಚಿಕಿತ್ಸೆ ಆದಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇಷ್ಟು ದಿನ ಈ ರೀತಿಯಲ್ಲಿ ನೀವು ಇರಬೇಕು, ಇಷ್ಟು ಜಾಗರೂಕತೆ ಇರಬೇಕು ಅಂತ. ಸೊ ಈ ಚಿಕಿತ್ಸೆಯ ಬಳಿಕ ಯಾವ ರೀತಿಯಲ್ಲಿ ಇರಬೇಕು ಒಬ್ಬ ಪೇಷಂಟ್ ಆದ, ಒಬ್ಬ ರೋಗಿ ಆದವರು? ನಾವೊಂದು ಲ್ಯಾಪ್ರೋಸ್ಕೋಪಿಕ್ ಗಾಲ್ ಬ್ಲಾಡರ್ ಸರ್ಜರಿ, ಪಿತ್ತಕೋಶ ಸರ್ಜರಿ ಮಾಡ್ತೀವಿ ನಾವು. ಆಪರೇಷನ್ ನಂತರ ಯಾವುದೂ ಪೇಷಂಟಿಗೆ ನಾವು ಅತಿ ಮುಖ್ಯವಾಗಿ ನಾವು ಪೇಷಂಟಿಗೆ ತುಂಬ ಕೇರ್ಫುಲ್ ಆಗಿರ್ಲಿಕ್ಕೆ ಹೇಳ್ತೇವೆ. ನಾವು ಭಾರ ಎತ್ತಬಾರ್ದು. ದಿನ ಕಾರ್ಯಗಳನ್ನು ಎಲ್ಲ ಪೇಷಂಟ್ ಮಾಡ್ಬೋದು, ಬಟ್ ಓಡೋದು, ಆಟ ಆಡೋದು ಅಥವಾ ಭಾರ ಎತ್ತೋದು ಅದೆಲ್ಲ ತುಂಬ ಅವಾಯ್ಡ್ ಮಾಡಬೇಕು. ಯಾಕಂದರೆ ನಾವು ಏನು ಮಾಡ್ತೀವಿ, ಅದು ಸ್ಟಿಚ್ ಹಾಕಿರ್ತೇವೆ. ನಾವು ಏನೇ ಇಷ್ಟೇ ಚಿಕ್ಕ ತೂತ ಇರಲಿ ಅಥವಾ ಇಷ್ಟು ದೊಡ್ಡ ಗಾಯ ಇರಲಿ, ಅದಕ್ಕೆ ನಾವು ಸ್ಟಿಚ್ ಹಾಕಿರ್ತೇವೆ. ನಾವು ಏನಾದರೂ ಜರ್ಕಿ ಮೂಮೆಂಟ್ಸ್ ಅಥವಾ ನಾವೇನಾದರೂ ಭಾರ ಎತ್ತುವಾಗ ಏನಾಗ್ತದೆ, ಸ್ಟಿಚ್ ವೀಕ್ ಆಗುವ ಚಾನ್ಸ್ ಆಗ್ಬೋದು. ಸ್ಟಿಚ್ ವೀಕ್ ಆದರೆ ಒಳಗಿಂದ ಡ್ಯಾಮೇಜ್ ಆಗುವ ಚಾನ್ಸ್ ಇರ್ತದೆ. ಒಂದನೇ ವಿಷಯ. ಎರಡನೇ ವಿಷಯ, ಯಾವುದೇ ಸರ್ಜರಿ ಆಗಲಿ, ಚಿಕ್ಕ ಸರ್ಜರಿ ಇರಲಿ, ದೊಡ್ಡ ಸರ್ಜರಿ ಇರಲಿ, ನಮ್ಮ ಡಯಟ್ ಬಗ್ಗೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ನಮ್ಮ ಡಯಟ್ ಅಂದರೆ ತುಂಬ ಮಸಾಲ, ಖಾರ, ಎಣ್ಣೆ ಪದಾರ್ಥಗಳನ್ನು ನಾವು ಯಾವುದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಮತ್ತೆ ಗ್ಯಾಸ್ಟ್ರಿಕ್ ಆಗ್ತದೆ, ವಾಂತಿ ಆಗ್ಬೋದು. ಅದೇ ಜೊತೆಗೆ ಪೇಷಂಟ್ ರಿಕವರ್ ಆಗುವಾಗ ನಾವು ರಿಕವರ್ ಆಗಲಿಕ್ಕೆ ಆ್ಯಂಟಿಬಯೋಟಿಕ್ ಮದ್ದುಗಳನ್ನು ಕೊಡ್ತೀವಿ ನಾವು, ಅದರಿಂದನೂ ತೊಂದರೆ ಬರ್ಬೋದು. ಸೊ ಅದೆಲ್ಲ ಒಟ್ಟು ಸೇರುವಾಗ ಪೇಷಂಟಿಗೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ಬೋದು. ಸೊ ಯಾವುದೇ ಚಿಕಿತ್ಸೆ ನಂತರ ರೆಸ್ಟ್ ತಗೊಳ್ಳೋದು ತುಂಬ ಮುಖ್ಯ. ಅದರ ಜೊತೆಗೆ ಫುಡ್ ಕಂಟ್ರೋಲ್ ಮಾಡೋದು ತುಂಬ ಮುಖ್ಯ. ಪೇಷಂಟ್ ಯಾವುದೇ ಚಿಕಿತ್ಸೆ ನಂತರ ಪೇಷಂಟ್ ಆ್ಯಕ್ಟಿವ್ ಆಗಿರಬೇಕು, ಅತಿ ಮುಖ್ಯವಾಗಿ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಆಗಿ ಓಡಾಡೋದಲ್ಲ, ಬಟ್ ಆಚೆ ಈಚೆ ಪೇಷಂಟ್ ಅವರೇ ಕೆಲಸ ಮಾಡೋದು, ಪೇಷಂಟ್ ಯಾವುದೇ ಪೇಷಂಟ್ ದಿನ ಕೆಲಸಗಳನ್ನು ಮಾಡೋದು, ಅದೆಲ್ಲ ವೆರಿ ಇಂಪಾರ್ಟೆಂಟ್ ಅದೆಲ್ಲ. ಓಕೆ. ಇನ್ನು ಇತರ ರೋಗಗಳಿಗೆ ಈ ಒಂದು ಟ್ರೀಟ್ಮೆಂಟ್ ಅನ್ನುವಂಥದ್ದನ್ನು ಅಥವಾ ಈ ಚಿಕಿತ್ಸಾ ವಿಧಾನವನ್ನು ಹೊಟ್ಟೆ ಭಾಗ, ಕರುಳು ಇರ್ಬೋದು, ಜಠರ ಇರ್ಬೋದು, ಅಥವಾ ಬೇರೆ ಭಾಗಗಳಲ್ಲೂ ಕೂಡ ಅಂದರೆ ಮಾಡುವಂಥ ಏನಾದರೂ ಟೆಕ್ನಾಲಜಿ ಏನಾದರೂ ಬಂದಿದೆಯಾ ಅಂತ ಇದು ಕ್ಯೂರಿಯಾಸಿಟಿ ಕೇಳ್ತಾ ಇರೋದು. ರೀಸೆಂಟ್ ದ ಲೇಟೆಸ್ಟ್ ಅಪ್ಡೇಟ್ ಹೇಳಿದರೆ ನಮ್ಮದು ರೊಬೋಟಿಕ್ ಸರ್ಜರಿ ಅಂತ ಬಂದಿದೆ. ಲ್ಯಾಪ್ರೋಸ್ಕೋಪಿಕ್ಕಿಂತ ನಾನು ಹೇಳಿದಾಗೆ ನಮ್ಮ ಎಲ್ಲ ಚಿಕಿತ್ಸೆಗಳಲ್ಲಿ ಆಗಲಿ, ನಮ್ಮ ಯಾವುದೇ ಎಕ್ವಿಪ್ಮೆಂಟಲ್ಲಿ ಆಗಲಿ, ಯಾವುದೇ ನಮ್ಮ ಸೆಕ್ಟರಲ್ಲಿ ಆಗಲಿ, ಅಡ್ವಾನ್ಸ್ಮೆಂಟ್ ಇಸ್ ದ ಕೀ. ಇಲ್ಲದೆ ಆ ಬ್ರ್ಯಾಂಚೇ ಫೇಡ್ ಔಟ್ ಆಗಿಬಿಡ್ತದೆ. ಹಾಗೆ ನಮ್ಮ ಸರ್ಜರಿಯಲ್ಲಿಯೂ ರೀಸೆಂಟಾಗಿ ರೊಬೋಟಿಕ್ ಸರ್ಜರಿ ಅಂತ ಬಂದಿದೆ. ರೊಬೋಟಿಕ್ ಸರ್ಜರಿ ಇಸ್ ಒನ್ ಆಫ್ ದ ಲೇಟೆಸ್ಟ್ ಆ್ಯಂಡ್ ದ ಮೋಸ್ಟ್. ಅದೇ ರೊಬೋಟಿಕ್ ಸರ್ಜರಿಯಲ್ಲಿ ಏನು ಮಾಡ್ತಾರೆ ಇದೆ, ಸರ್ಜನ್ ಒಂದು ರೂಮಲ್ಲಿ ಕುತ್ಕೊಂಡಿರ್ತಾರೆ, ಪೇಷಂಟ್ ಒಂದು ರೂಮಲ್ಲಿ ಇರ್ತಾರೆ, ರೊಬೋಟಿಕ್ ಆರ್ಮ್ಸ್ ಇರ್ತಾರೆ. ನಮ್ಮ ಲ್ಯಾಪ್ರೋಸ್ಕೋಪಿ ಪೋರ್ಟ್ ಇದ್ದಾಗಿನ ರೊಬೋಟಿಕ್ ಆರ್ಮ್ಸ್ ಥರ ಇರ್ತದೆ. ಸೊ ಸರ್ಜನ್ ಒಂದು ಇದರಲ್ಲಿ ಕುತ್ಕೊಂಡು, ಎಸ್ಪೆಷಲಿ ಫಾರ್ ಲಾಂಗ್ ಸರ್ಜರೀಸ್ ತುಂಬ ಬೆನಿಫಿಟ್ ಸಿಗ್ತದೆ. ಯಾಕಂದರೆ ಒಂದು ಸರ್ಜನ್ ಆಗಿ ನಾವೊಂದು 6 ಗಂಟೆ ನಾವು ಆಪರೇಷನ್ ಮಾಡುವಾಗ ನಾವು ಎಷ್ಟೇ ಫಿಟ್ ಇರ್ಬೋದು, ನಮ್ಗೆ ಎಷ್ಟೋ ಅಭ್ಯಾಸ ಇರ್ಬೋದು, ಬಟ್ ಫೆಟೀಗ್ ಎಂಬುದೊಂದು ವಿಷಯ ಬರಲೇತದೆ. ಹಾಗೆ ಅದೇ ನಾವು ರೊಬೋಟಿಕಲಿ ಮಾಡುವಾಗ ನಮಗೆ ಲೆಸರ್ ಟೈಮಲ್ಲಿ ಮಾಡ್ಬೋದು ಆ್ಯಂಡ್ ಬೆಟರ್ ಅಕ್ಯುರಸಿ ಜೊತೆಗೆ ಮಾಡ್ಬೋದು ಆ್ಯಂಡ್ ಫೆಟೀಗ್ ಫ್ಯಾಕ್ಟರನ್ನು ನಮಗೆ ಇದು ಮಾಡ್ಬೋದು. ಸೊ ನಾನೊಂದು ರೂಮಲ್ಲಿ ಕುತ್ಕೊಂಡು, ಒಂದು ಚೇರಲ್ಲಿ ಕುತ್ಕೊಂಡು ನಾನು ಅದನ್ನು ಒಂದು ಕಾನ್ಸೋಲಲ್ಲಿ ನೋಡಿಕೊಂಡು ನಾನು ಆಪ್ರೇಟ್ ಮಾಡ್ತಿರ್ತಾನೆ. ಅದೇ ಪೇಷಂಟ್ ಹೊರಗಿರ್ತಾನೆ, ಪೇಷಂಟ್ ಆಪ್ರೇಟಿಂಗ್ ರೂಮಲ್ಲಿ ಇರ್ತಾನೆ, ರೊಬೋಟಿಕ್ ಆರ್ಮ್ಸ್ ಪೇಷಂಟ್ ಒಳಗಿರ್ತದೆ. ಆ ರೊಬೋಟಿಕ್ ಆರ್ಮ್ಸಲ್ಲಿ ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಹೇಗೆ ಮಾಡ್ತೀವಿ ಅಥವಾ ಓಪನ್ ಸರ್ಜರಿಯಲ್ಲಿ ಹೇಗೆ ಮಾಡ್ತೀವಿ, ಅದನ್ನೇ ನಾವು ಒಂದು ಇದರಲ್ಲಿ ಕುತ್ಕೊಂಡು ನಾವು ಪೇಷಂಟಿಗೆ ವಿತ್ ಮಚ್ ಬೆಟರ್ ರಿಸಲ್ಟ್ಸ್ ನಮ್ಗೆ ಅದನ್ನು ರೊಬೋಟಿಕಲಿ ಮಾಡ್ಬೋದು. ಓಕೆ, ಸೂಪರ್. ಕೇಳುವಾಗಲೇ ಒಂಥರ ಕುತೂಹಲ ಅನ್ನಿಸ್ತದೆ, ಅಂದರೆ ಯಾವ ರೀತಿ ಇರ್ಬೋದು ಅಂತ. ಇದು ಸಮಯವನ್ನು ಕೂಡ ಉಳಿಸ್ತದೆ, ಜೊತೆಗೆ ಆ ಸಮಯದಲ್ಲಿ ಡಾಕ್ಟರ್ ಹೆಚ್ಚು ಪೇಷಂಟ್ಗಳನ್ನು ನೋಡ್ಬೋದು ಅನ್ನುವಂಥದ್ದು ಇದರಲ್ಲಿ ಉಪಯೋಗ ಇದೆ ಅಂತ. ಲ್ಯಾಪ್ರೋಸ್ಕೋಪಿ ಅಂತ ಬಂದಾಗ ಜನರಿಗೆ ಇದರ ಬಗ್ಗೆ ಅಂದರೆ ನಾನು ಕೇಳುವಂಥದ್ದು, ಸಾಮಾನ್ಯವಾಗಿ ಜನ ಹೊಟ್ಟೆಯೊಳಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರವಾಗಿಲ್ಲ, ಏನೋ ಸಹಿಸ್ಕೊಂಡು ಹೋಗ್ಬೋದು, ಅದೇನೋ ಬೇರೆ ಇರ್ಬೋದು ಅಂತ ಹೋಗ್ತಾರೆ. ಸೊ ಅದರ ಕೇರ್ಲೆಸ್ ಬಗ್ಗೆ, ಮಾಡದೇ ಇರೋದ್ರ ಬಗ್ಗೆ ನೀವೇನಾದರೂ ಹೇಳೋದಾದರೆ ಎಂಥ ಚಿಕಿತ್ಸೆಗಳಿದೆಯೇ ಇದರ ಬಗ್ಗೆ ಮಾತನಾಡೋದಾದರೆ? ಎಲ್ಲ ಪೇಷಂಟಿಗೆ ನಾನು ಈಗ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಅತಿ ಸಾಮಾನ್ಯವಾಗಿ ಬರುವ ತೊಂದರೆಗಳು ಗ್ಯಾಸ್ಟ್ರಿಕ್ ತೊಂದರೆ, ಅದರ ಜೊತೆಗೆ ಪಿತ್ತಕೋಶದಲ್ಲಿ ಕಲ್ಲು, ಹರ್ನಿಯದ ತೊಂದರೆಗಳು, ಅಪೆಂಡಿಕ್ಸ್ ತೊಂದರೆ. ಅದು ಬಿಟ್ಟರೆ ನಾವು ಹೊರಗೆಯಿಂದ ಊಟ ಮಾಡುವ ಕಾರಣಕ್ಕೆ ಜಠರದಲ್ಲಿ ಇನ್ಫೆಕ್ಷನ್ ಇರ್ಬೋದು, ಯಾವುದೇ ತೊಂದರೆಗಳು ಇದೆಲ್ಲ ನಮಗೆಲ್ಲರಿಗೆ ಬರುವುದು. ನಾನು ಡಾಕ್ಟರ್ ಆದ ಕಾರಣಕ್ಕೆ ನನಗೆ ಬರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಥವಾ ನೀವು ಆ್ಯಂಕರ್ ಆದ ಕಾರಣ ನಿಮಗೆ ಬರಲ್ಲ ಅಂತ ಇಲ್ಲ. ಅದು ಎಲ್ಲರಿಗೆ ಬರುವಂಥದ್ದು, ಸಾಮಾನ್ಯವಾಗಿ ಎಲ್ಲರಿಗೆ ತೊಂದರೆಗಳು ಬರ್ತದೆ. ಅದನ್ನು ನಾವು ಫಸ್ಟ್ ನಾವು ಬಂದ ಕೂಡಲೇ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಯಾವುದೇ ಕಾಯಿಲೆಗೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಅಂತ ಹೇಳ್ತೇವೆ, ಅದು ಬರದಾಗಿ ನೋಡ್ಕೊಳ್ಳೋದು. ಸೊ ಅದಕ್ಕೆ ಲೈಫ್ ಸ್ಟೈಲ್ ಚೇಂಜ್ ಅತಿ ಮುಖ್ಯ. ಲೈಫ್ ಸ್ಟೈಲ್ ಆಗಲಿ, ನಮ್ಮ ದಿನ ಕಾರ್ಯಗಳಲ್ಲಿ ಬದಲಾವಣೆಗಳು ಅದು ಅತಿ ಮುಖ್ಯ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಸ್ಟಾರ್ಟ್ ಮಾಡೋದು ನಮ್ಮ ಫುಡ್ ಆ್ಯಂಡ್ ಡಯಟಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಟೈಮಿಗೆ ಆಹಾರ ತಗೊಳ್ಳೋದು, ಸಮಯಕ್ಕೆ ಆಹಾರ ತಗೊಳ್ಳೋದು.
ಈಗ ಏನಾಗ್ತದೆ ಹೇಳಿದರೆ ನಮ್ಮ ಲೈಫ್ ಸ್ಟೈಲ್ ಹೇಗೆ ಹೇಳಿದರೆ ನಮ್ಮದು ಬೆಳಗ್ಗೆ ಕೆಲಸ, ಮಧ್ಯಾಹ್ನ ಕೆಲಸ, ಸಂಜೆ ಕೆಲಸ, ರಾತ್ರಿ ಆಗಿದ ಕಾರಣಕ್ಕೆ ನಮ್ಗೆ ಆಹಾರ ಸರಿ ಟೈಮಿಗೆ ತಗೊಳ್ಳಲ್ಲ. ಸೊ ಎಲ್ಲರಿಗೂ ಒಂದು ಗ್ಯಾಸ್ಟ್ರಿಕ್ ತೊಂದರೆಗಳು ಜಾಸ್ತಿ ಬರ್ತದೆ. ಸೊ ಅತಿ ಮುಖ್ಯವಾಗಿ ನಾವು ಟೈಮಿಗೆ ಆಹಾರ ತಗೊಳ್ಳೋದು, ಸಮಯಕ್ಕೆ ಆಹಾರ ತಗೊಳ್ಳೋದು. ಅದು ಫುಡ್ಡಲ್ಲಿ ತಗೊಳ್ಳುವಾಗ ನಾವು ಎಣ್ಣೆ ಮಸಾಲ ಖಾರ ಪದಾರ್ಥಗಳನ್ನು ನಾವು ಕಮ್ಮಿ ತಗೊಳ್ಬೇಕು. ಎಣ್ಣೆ ಮಸಾಲ ಖಾರ ಪದಾರ್ಥಗಳು ಕಮ್ಮಿ, ಹೋಟೆಲ್ ಫುಡ್ಡನ್ನು ಕಮ್ಮಿ ಮಾಡಬೇಕಾಗ್ತದೆ. ಅದೇ ನಾವು ಎಣ್ಣೆ ಮಸಾಲ ಖಾರ ಕಮ್ಮಿ ಆದಕೊಳ್ಳಿ ಕಂಪ್ಲೀಟ್ ನಾವು ಏನು ಬರೀ ಗಂಜಿ ತಿನ್ನೋದಲ್ಲ, ಬಟ್ ಅದೆಷ್ಟು ಕಮ್ಮಿ ಆಗ್ತದೆ ಅಷ್ಟು ಕಮ್ಮಿ ಮಾಡ್ಬೋದು. ನಮಗೆ ಮನೆ ಆಹಾರ ತಗೊಂಡ ಕೂಡಲೇ ಅದರಲ್ಲಿ ಎಷ್ಟು ಸ್ವಲ್ಪ ಎಣ್ಣೆ ಇದ್ದರೂ, ಅದರಲ್ಲಿ ಸ್ವಲ್ಪ ಖಾರ ಇದ್ದರೂ, ಅದರಲ್ಲಿ ನಮ್ಮ ಅಜ್ಜಿದೊಂದು ಸ್ವಲ್ಪ ಪ್ರೀತಿ ಇರ್ತದೆ, ನಮ್ಮ ಅಮ್ಮಂದು ಸ್ವಲ್ಪ ಸ್ಪೆಷಲ್ ಇದಿರ್ತದೆ. ಸೊ ನೀವು ಮನೇಲಿ ಏನು ತಿಂದರೂ ಅದರಲ್ಲಿ ಯೂಶಲಿ ಏನು ಹೊಟ್ಟೆ ಅಪ್ಸೆಟ್ ಆಗಲ್ಲ. ಅದೇ ನಾವು ಹೊರಗೆ ಸಿಂಪಲ್ ಫುಡ್ ತಿಂತೀವಿ, ಅದರಲ್ಲಿ ನೆಕ್ಸ್ಟ್ ಡೇ ನಮಗೆಲ್ಲ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ತದೆ, ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ತದೆ, ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಸೊ ನಾನು ನಿಮಗೆ ಹೇಳಿದಾಗೆ ಫಸ್ಟ್ ಫುಡ್ ಕಂಟ್ರೋಲ್, ಆದಷ್ಟು ಮನೆಯಲ್ಲಿ ಫುಡ್ ತಿನ್ನೋದು, ನೀರು ಕುಡಿಯೋದು ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ನಾವು ಕೆಲಸದಲ್ಲಿ ಎಷ್ಟು ಬ್ಯುಸಿ ಇರ್ತವೆ ಹೇಳಿದರೆ ನಮಗೆ ನೀರು ಕುಡಿಲಿಕ್ಕೆ ಮರ್ತೋಗ್ತದೆ. ದಿನಕ್ಕೊಂದು 3 ಲೀಟರ್ 2-3 ಲೀಟರ್ ನೀರು ಕುಡಿಬೇಕಾಗ್ತದೆ, ಆಯಿತಾ. ನಾವು ಮಂಗಳೂರಲ್ಲಿರುವಾಗ ಸೆಕೆಯಲ್ಲಿ ನಮ್ಗೆ ಗೊತ್ತಾಗಲ್ಲ, ತುಂಬ ಬಾಡಿ ಡಿಹೈಡ್ರೇಟ್ ಆಗಿ ಹೋಗ್ತದೆ. ಮತ್ತು ನೀರು ಕುಡಿಯೋದಿದ್ರೆ ಕಲ್ಲುಗಳಾಗ್ಬೋದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬೋದು. ಸೊ ನೀರು ಕುಡಿಯುವ ಅಡ್ವಾಂಟೇಜ್ ತುಂಬ ಇದೆ. ಸಾಮಾನ್ಯವಾಗಿ ನಮ್ಮ ಇವರಿಗೆ ವೀಕ್ಷಕರಿಗೆ ನೀರು ಕುಡಿಯೋದ ಕಾರಣಕ್ಕೆ ನಮಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ಬೋದು, ಬಾಡಿಯಿಂದ ಟಾಕ್ಸಿನ್ಸ್ ಎಲ್ಲ ಎಲಿಮಿನೇಟ್ ಆಗ್ತದೆ, ಚಿಕ್ಕ ಚಿಕ್ಕ ಕಲ್ಲಿದ್ರೆ ಹೋಗ್ಬೋದು, ಮೋಷನ್ ಸರಿಯಾಗಿ ಹೋಗ್ಲಿಕ್ಕೂ ನೀರು ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಬಿಸಿ ನೀರು ಒಳ್ಳೇದಾ ತಣ್ಣೀರು ಒಳ್ಳೇದಾ? ಇದು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ. ನಾನು ಹೇಳೋದು ನಿಮ್ಗೆ ಯಾವ್ದು ಸೆಟ್ ಆಗ್ತದೆ ಅದು ಕುಡೀರಿ ಅಂತ. ನಾನು ತಣ್ಣೀರು ಕುಡಿಯೋದು, ಬೇರೆಯವ್ರು ಬಿಸಿ ನೀರು ಕುಡಿಬೋದು, ಬೇರೆಯವ್ರು ಲೂಕ್ವಾಮ್ ಸ್ವಲ್ಪ ಬಿಸಿ ನೀರು ಕುಡಿಬೋದು. ನಿಮ್ಗೆ ಏನು ಸೆಟ್ ಆಗ್ತದೆ ತಗೊಳ್ಳಿ. ಶೀತ ಆಗುವವರು, ಗಡಿ ಶೀತ ಆಗುವವರು, ಗಡಿ ಜ್ವರ ಬರುವವರು ತಣ್ಣೀರು ಕುಡಿಬೇಡಿ. ನಾನು ಹೇಳಿದಂಥ ತಣ್ಣೀರು ಕುಡಿಬೇಡಿ, ನಿಮಗೆ ಸೆಟ್ ಆಗ್ತದೆ ಅಂತ. ಬಟ್ ಜನರಲ್ ಆಗಿ ಯಾವುದೇ ಕುಡಿಯೋದು ನಿಮ್ಗೆ ಏನು ಸೆಟ್ ಆಗ್ತದೆ ಅಂತ ಕುಡಿಬೋದು. ಓಕೆ, ನೀರು ಕುಡಿಯುವಂಥದ್ದು ನಮ್ಮ ಆರೋಗ್ಯಕ್ಕೆ ತುಂಬ ಉಪಕಾರ ಇದೆ. ಇದರಿಂದ ಹೊಟ್ಟೆಯೊಳಗೆ ಅಂತಲ್ಲ, ಮಾನಸಿಕವಾದಂಥ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತದೆ ಅನ್ನುವಂಥದ್ದು ಡಾಕ್ಟರ್ನ ಅಭಿಪ್ರಾಯ ಆಗಿರ್ತದೆ. ಮುಂದೆ ಮಾತಾಡ್ತೀವಿ, ಮತ್ತಷ್ಟು ಪ್ರಶ್ನೆಗಳಿದೆ ಡಾಕ್ಟರ್ಗೆ ಕೇಳ್ತಾ ಹೋಗ್ತೀವಿ ವಿರಾಮದ ಬಳಿ.
ವಿರಾಮದ ಬಳಿಕ ಮತ್ತೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ನಾಗಾರ್ಜುನ ರಾವ್ ಅವರಿದ್ದಾರೆ. ಮಾತನಾಡ್ತಾ ಇದ್ವಿ ಬೇರೆ ಬೇರೆ ಚಿಕಿತ್ಸೆಗಳ ಬಗ್ಗೆ ಇರ್ಬೋದು, ಅಥವಾ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು, ಅದರ ವಿಧಗಳಿರ್ಬೋದು, ಎಲ್ಲವನ್ನು ಕೂಡ ಇನ್ನು ಮುಂದಕ್ಕೆ ನಾವು ಗ್ಯಾಸ್ಟ್ರೋಸ್ಕೋಪಿ ಅನ್ನುವಂಥದ್ದಿದೆ. ನಾವು ಈ ಮುಂಚೆ ಏನು ಮಾತನಾಡ್ತಾ ಇದ್ದದ್ದು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಸಾಮಾನ್ಯವಾಗಿ ಈಗ ಸಾಮಾನ್ಯ ಆಗಿಬಿಟ್ಟಿದೆ. ಅಂದರೆ ಅದರಲ್ಲೇ ಅರ್ಥ ಮಾಡಿಕೊಡ್ಬೇಕು, ನಾವು ಮನೆ ಫುಡ್ಡನ್ನು ದೂರ ಇಟ್ಟು ಹೋಟೆಲ್ ಫುಡ್ಡನ್ನು ಹತ್ತಿರ ತೆಗೆದುಕೊಂಡು ಬಿಟ್ಟಿದ್ದೇವೆ ಅಂತ. ಸೊ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಹೇಳ್ಬೋದು, ಅಥವಾ ಗ್ಯಾಸ್ಟ್ರೋಸ್ಕೋಪಿ ಅನ್ನುವಂಥದ್ದು ಸೊ ಯಾವ ರೀತಿ ಇರ್ತದೆ? ಈ ಗ್ಯಾಸ್ಟ್ರಿಕ್ ಎಂಬುದು ನೀವು ಹೇಳಿದಾಗೆ ತುಂಬ ಸಾಮಾನ್ಯವಾದ, ನಮಗೆ ಈಗ ಒಂದು ಪೇಷಂಟ್ ಬರುವವರಲ್ಲಿ 10ರಲ್ಲಿ ನಮಗೆ 6ರಿಂದ 7 ಪೇಷಂಟ್ ಗ್ಯಾಸ್ಟ್ರಿಕ್ ಪೇಷಂಟ್ಗಳು. ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತ ಕೇಳ್ತಾರೆ ತುಂಬ ಜನ. ಗ್ಯಾಸ್ಟ್ರಿಕ್ ಅಂದರೆ ಹೇಗಿತ್ತು ಅಂತ ಕೇಳ್ತಾರೆ. ಗ್ಯಾಸ್ಟ್ರಿಕ್ ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಗ್ಯಾಸ್ ಜಾಸ್ತಿ ಆಗುವಾಗ ಬೇರೆ ಬೇರೆ ಥರದ ತೊಂದರೆ ಬರ್ಬೋದು. ಯಾವ ಥರ ಬರ್ತದೆ? ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕಲ್ಲಿ ಎದೆ ಉರಿ ಬರ್ತದೆ, ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕಲ್ಲಿ ಎದೆ ನೋವು ಬರ್ಬೋದು, ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕಲ್ಲಿ ಹೊಟ್ಟೆ ಉಬ್ಬಿರೋದು ಬರ್ಬೋದು, ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕಲ್ಲಿ ಹೊಟ್ಟೆ ನೋವು ಬರ್ಬೋದು, ಉರಿ ಥರ ಬರ್ಬೋದು. ಅದೇ ಕೆಲವರಿಗೆ ಗ್ಯಾಸ್ಟ್ರಿಕಲ್ಲಿ ಡೈಜೆಷನ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಇದೆಲ್ಲ ಒಟ್ಟು ಸೇರಿ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ, ಆಯಿತಾ? ಅದಕ್ಕೆ ಗ್ಯಾಸ್ಟ್ರಿಕ್ಕಿಗೆ ಮೇನ್ ಕಾರಣ ನಾನು ನಿಮಗೆ ಹೇಳಿದಾಗೆ ನಮ್ಮ ಫುಡ್, ನಮ್ಮ ಲೈಫ್ ಸ್ಟೈಲ್, ಇದೆಲ್ಲ ಗ್ಯಾಸ್ಟ್ರಿಕ್ಕಿಗೆ ಸಾಮಾನ್ಯವಾಗಿ ಕಾರಣಗಳು. ಮತ್ತು ಅದು ಬಿಟ್ಟರೆ ಬೇರೆ ಕಾರಣಗಳು ಇರ್ಬೋದು. ನಮ್ಮ ನಿದ್ದೆ ಕಮ್ಮಿ ಆದರೆ, ಸ್ಟ್ರೆಸ್ ಕಮ್ಮಿ ಆದರೆ, ಟೆನ್ಷನ್ ಜಾಸ್ತಿ ಆದರೆ, ಅದರ ಜೊತೆಗೆ ನಮ್ಮದು ಸ್ಮೋಕಿಂಗ್, ಡ್ರಿಂಕಿಂಗ್, ಮತ್ತು ಲೈಫ್ ಸ್ಟೈಲ್ ಚೇಂಜಸ್, ಇದೆಲ್ಲ ಗ್ಯಾಸ್ಟ್ರಿಕ್. ಎಕ್ಸಸೈಸ್ ಸಿಕ್ಕದಿದ್ದರೂ ಗ್ಯಾಸ್ಟ್ರಿಕ್ ಬರ್ಬೋದು. ಇದೆಲ್ಲ ಬೇರೆ ಬೇರೆ ಗ್ಯಾಸ್ಟ್ರಿಕ್ಕಿಗೆ ಕಾರಣಗಳು. ಓಕೆ, ಈಗ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ನಾನು ಸಾಮಾನ್ಯವಾಗಿ ಹೇಳುವಂಥದ್ದು ಆಡು ಭಾಷೆಯಲ್ಲಿ ವಾಯಿ ಅಂತ ಹೇಳ್ತಾರೆ, ಗ್ಯಾಸ್ ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಒಂದು ದಿನ ಇಲ್ಲಿ ಎದೆ ಭಾಗದಲ್ಲಿ ಇರ್ತದೆ, ಮರುದಿನ ಹೊಟ್ಟೆ ಭಾಗಕ್ಕೆ ಬಂತು, ಮರುದಿನ ಸೊಂಟದ ಹತ್ರ ಹೋಯಿತು ಅಂತ ಅನ್ನುವಂಥ ಮಾತುಗಳು ಆಡು ಭಾಷೆಯಲ್ಲಿ ಇದೆ. ನಿನ್ನೆ ಇಲ್ಲಿ ಇತ್ತು, ಇವತ್ತು ಇನ್ನು ಕೆಳಗೆ ಬಂದಿದೆ. ಅದು ಹೌದು, ಆ ರೀತಿ ಆಗ್ತದೆ, ಮೂಮೆಂಟ್ ಇರ್ತದೆ ಅದರಲ್ಲಿ ಅಂತ ನೋಡಿ. ನೀವು ಟೆಕ್ಸ್ಟ್ ಬುಕ್ ಪ್ರಕಾರ ಮಾತಾಡೋದಾದರೆ ಗ್ಯಾಸ್ಟ್ರಿಕಲ್ಲಿ ಕ್ಲಾಸಿಕ್ ಆಗಿ ಒಂದು 5-10 ಪಾಯಿಂಟ್ ಹೇಳ್ತಾರೆ, ಆಯಿತಾ? ಇಲ್ಲಿ ನೋವು ಬರ್ತದೆ, ಇಲ್ಲಿ ನೋವು ಬರ್ತದೆ, ಇಲ್ಲಿ ರಿಫ್ಲಕ್ಸ್ ಬರ್ತದೆ, ಹುಳಿ ನೀರು ಬರ್ತದೆ, ಹುಳಿ ತೆಗೆ ಬರ್ತದೆ. ಬಟ್ ನಾವು ಟೆಕ್ಸ್ಟ್ ಬುಕ್ಕಿಂದ ಔಟ್ಸೈಡ್ ಹೋದರೆ, ನಾವು ಟೆಕ್ಸ್ಟ್ ಬುಕ್ಕಿಂದ ಹೊರಗೆ ಹೋದರೆ ನಮ್ಗೆ ಪೇಷಂಟ್ ಬರ್ತಾರೆ. ಪೇಷಂಟ್ ಸಾಮಾನ್ಯವಾಗಿ ಹೇಳ್ತಾರೆ, ಸರ್ ಡಾಕ್ಟರ್ ನನಗೆ ಇಲ್ಲಿ ನೋವು ಬರ್ತದೆ, ನನಗೆ ನೋವು ಇಲ್ಲಿಂದ ಇಲ್ಲಿ ಬರ್ತದೆ, ನನಗೆ ಕೆಲವು ಪೇಷಂಟಿಗೆ ಇಲ್ಲಿ ನೋವು ಬರ್ತದೆ, ನಮ್ಮ ಶೋಲ್ಡರ್ನಲ್ಲಿ ನೋವು ಬರ್ತದೆ, ಕೆಲವು ಪೇಷಂಟ್ ತಲೆಗೂ ಹೋಗ್ತದೆ ಹೇಳ್ತಾರೆ. ಸೊ ನಾವು ಟೆಕ್ಸ್ಟ್ ಬುಕ್ಕಿಂದ ನಾವು ಪೇಷಂಟ್ ಜೊತೆ ಮಾತಾಡುವಾಗ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಹೀಗಿದೆ, ಅದು ಆಗ್ಲಿಕ್ಕೆ ಆಗೋದಿಲ್ಲ, ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಪೇಷಂಟದು ಪ್ರತಿ ಪಾಯಿಂಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ನಾವು ಅದರಿಂದ ಈಗ ಗ್ಯಾಸ್ಟ್ರಿಕ್ಕಿಂದ ತುಂಬ ಜನರಿಗೆ ಮೈಗ್ರೇನ್ ಬರ್ತದೆ, ಗ್ಯಾಸ್ಟ್ರಿಕ್ ತುಂಬ ಜನರಿಗೆ ತಲೆನೋವು ಬರ್ತದೆ, ಗ್ಯಾಸ್ಟ್ರಿಕ್ಕಿಂದ ತುಂಬ ಜನರಿಗೆ ಕೈ ಸೊಂಟ ನೋವು ಬರ್ತದೆ. ಅದೆಲ್ಲ ಬೇರೆ ಬೇರೆ ಸಾಮಾನ್ಯವಾಗಿ ಮಸಲ್ ಕ್ಯಾಚ್ ಬರ್ಬೋದು, ಆಯಿತಾ? ಸೊ ನಾವು ಟೆಕ್ಸ್ಟ್ ಬುಕ್ಕಿಗೆ ಅಂಡರ್ಸ್ಟ್ಯಾಂಡ್ ಆಗಿ ನಾವು ಬುಕ್ಕಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಪೇಷಂಟಿಗೆ ಎಂತ ತೊಂದರೆ ಬರ್ತಾ ಉಂಟು ಅದನ್ನು ನಾವು ಅನಲೈಸ್ ಮಾಡಿ ನಾವು ಅದನ್ನು ಸರಿ ಮಾಡಲಿಕ್ಕೆ ಹೋಗಬೇಕು ನಾವು. ಓಕೆ, ನಿಮ್ಮ ಹತ್ರ ಬಂದ ಪೇಷಂಟ್ಗಳು ಸಾಮಾನ್ಯವಾಗಿ ಈ ರೀತಿ ಹೇಳಿದ್ದು ಉಂಟಾ ಅಂತ ನಾನು? ತುಂಬ ಪೇಷಂಟ್ಗಳಿಗೆ ಬೇರೆ ಬೇರೆ ತೊಂದರೆ, ಕೆಲವು ನಮ್ಗೆ ಗೊತ್ತಿಲ್ಲದ ತೊಂದರೆಗಳು ಬರ್ತದೆ ಹಾಗೆ. ಅದನ್ನು ನಾವು ಶಾಂತಿಯಲ್ಲಿ ಪೇಷಂಟ್ಸಲ್ಲಿ ನಾವು ಅದನ್ನು ಕೇಳಿ ಅವರಿಗೆ ನಾವು ಸಮಾಧಾನ ಸಿಕ್ಕುವಾಗೆ ನಮ್ಮ ಇರೋದು. ಓಕೆ, ಗ್ಯಾಸ್ಟ್ರಿಕ್ ಬರದ ರೀತಿಯಲ್ಲಿ ಯಾರೋ ಒಬ್ಬ ಇರಬೇಕಂತ ಹೇಳಿದರೆ, ನಾವುಗಳು ಇರಬೇಕಂತ ಹೇಳಿದರೆ ಯಾವ ರೀತಿಯಲ್ಲಿ ನಮ್ಮಲ್ಲಿ ಬದಲಾವಣೆ ತಂದುಕೊಳ್ಬೇಕು ನಾವು ಅಂತ? ನಾನು ನಿಮಗೆ ಹೇಳಿದ ಗ್ಯಾಸ್ಟ್ರಿಕಲ್ಲಿ ನಾನು ನಂಗೆ ಬಂದ ಎಲ್ಲ ಪೇಷಂಟಿಗೆ ಹೇಳೋದು, ನಮ್ಮ ಗ್ಯಾಸ್ಟ್ರಿಕಲ್ಲಿ ನಮ್ಮ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಇಸ್ 50% or 60%. ನಾವು ಕೊಡುವ ಮಾತ್ರೆ ನಿಮಗೆ ಬರೀ 30-40% ಮಾತ್ರದಲ್ಲಿ ಉಪಯೋಗ ಆಗೋದು. ಸೊ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಹೇಳಿದಕ್ಕೆ ನಾನು ನಿಮಗೆ ಆಲ್ರೆಡಿ ಹೇಳಿ ಆಯಿತು. ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಬಗ್ಗೆ ಟೈಮಿಗೆ ಆಹಾರ ತಗೊಳ್ಳೋದು, ಎಣ್ಣೆ ಮಸಾಲ ಖಾರ ಪದಾರ್ಥಗಳು ಕಮ್ಮಿ ಮಾಡೋದು, ಮನೆ ಆಹಾರ ಜಾಸ್ತಿ ಇದು ಮಾಡೋದು, ನೀರು ಜಾಸ್ತಿ ಕುಡಿಬೇಕು ನಾವು. ಟೀ ಕಾಫಿ ಆಗಲಿ, ಸ್ಮೋಕಿಂಗ್ ಅದನ್ನು ಅವಾಯ್ಡ್ ಮಾಡೋದು. ಡೈಲಿ ಅರ್ಧ ಗಂಟೆ 45 ನಿಮಿಷ ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಯೋಗ ಆಗಲಿ, ಯಾವುದೇ ಥರದ್ದು ಒಂದು ಎಕ್ಸಸೈಸ್ ಸಿಗಬೇಕು. ರಾತ್ರಿ ಟೈಮಿಗೆ ಮಲಗೋದು, ನಿದ್ದೆ ಸರಿ ಸಿಗಬೇಕು. ಮತ್ತು ಈಗ ಏನಾಗಿದೆ ಹೇಳಿದರೆ, ನಮ್ಮ ಎಲ್ಲ ವರ್ಕ್ ಫ್ರಮ್ ಹೋಮ್ ಕಲ್ಚರ್, IT ಇದರಲ್ಲಿ ಎಲ್ಲ ಜನರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾರೆ. ಸೊ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ಟೆನ್ಷನ್ ಜಾಸ್ತಿ ಆಗ್ತದೆ. ಕೂತ್ಕೊಂಡು ಇಲ್ಲಿಂದ ಒಂದು ಪೆಪ್ಸಿ ಕುಡಿತಾರೆ, ಕಾಫಿ ಕುಡಿತಾರೆ, ಬಟ್ ಎಕ್ಸಸೈಸ್ ಸಿಗಲ್ಲ. ಸೊ ಇದೆಲ್ಲ ಲೈಫ್ ಸ್ಟೈಲಿಂದ ಪೇಷಂಟಿಗೆ ಇದಾಗುವಾಗ ಊಟ ಸರಿ ಟೈಮಿಗೆ ಮಾಡೋದಿಲ್ಲ, ಅದನ್ನೆಲ್ಲ ಗ್ಯಾಸ್ಟ್ರಿಕ್ ಬರ್ತದೆ. ಓಕೆ, ಗ್ಯಾಸ್ಟ್ರೋಸ್ಕೋಪಿ ಅಂದರೆ ಏನು, ಯಾವ ರೀತಿಯ ಚಿಕಿತ್ಸೆ ಅದು, ಯಾವುದಕ್ಕೆಲ್ಲ ಈ ಚಿಕಿತ್ಸೆಯನ್ನು ಮಾಡಿಕೊಡು? ನೋಡಿ, ಈಗ ಗ್ಯಾಸ್ಟ್ರಿಕನ್ನು ನಾವು ಇವ್ಯಾಲ್ಯೂಯೇಟ್ ಮಾಡುವಾಗ, ಈಗ ಗ್ಯಾಸ್ಟ್ರಿಕ್ ಪೇಷಂಟ್ ಬಂದಿದ್ದಾರೆ, ನಾವು ಡೀಟೇಲ್ ಆಗಿ ಹಿಸ್ಟ್ರಿ ತಗೊಳ್ಳಿ, ಪೇಷಂಟ್ ಏನು ತೊಂದರೆ ಅಂತ ನೋಡಬೇಕಾಗ್ತದೆ, ಪೇಷಂಟನ್ನು ಎಕ್ಸಾಮಿನ್ ಮಾಡಬೇಕಾಗ್ತದೆ. ಪೇಷಂಟಿಗೆ ಈಗ ಗ್ಯಾಸ್ಟ್ರಿಕ್ ಥರ ಬೇರೆ ಬೇರೆ ತೊಂದರೆಗಳು ಬರ್ಬೋದು. ಪಿತ್ತಕೋಶದಲ್ಲಿ ಕಲ್ಲಿದ್ರೆ ಗ್ಯಾಸ್ಟ್ರಿಕ್ ಥರ ಬರ್ಬೋದು, ಜಠರದಲ್ಲಿ ಇನ್ಫೆಕ್ಷನ್ ಇದ್ದರೆ ಬರ್ಬೋದು, ಬೇರೆ ಬೇರೆ ಥರ ಗ್ಯಾಸ್ಟ್ರಿಕ್ ಮಾತ್ರ ಹೇಳಿದ್ರೆ ಅದರಲ್ಲಿಯೂ ಬೇರೆ ಬೇರೆ ಥರ ಇದೆ. GERD ರಿಫ್ಲಕ್ಸ್ ಅಂತ ಒಂದು ತೊಂದರೆ ಬರ್ತದೆ, GERD ಅಂತ ಹೇಳ್ತೀವಿ. ತುಂಬ ಜನರಿಗೆ ಅದು ನಮ್ಮ ಹೊಟ್ಟೆಯಲ್ಲಿರುವ ಆ್ಯಸಿಡ್
ಹಿಂದೆ ರಿಫ್ಲಕ್ಸ್ ಬಂದದು, ಬಾಯಿಗೆ ಹುಳಿ ತೇಗ್ ಬರೋದು, ಗಾಳಿ ವಾಯು ಹೋಗೋದು. ಸೊ ಗ್ಯಾಸ್ಟ್ರಿಕಲ್ಲಿಯೇ ಬೇರೆ ಬೇರೆ ಚಿಕ್ಕ ಚಿಕ್ಕ ಸಬ್ ಡಿವಿಷನ್ಸ್ ಇದೆ. ಸೊ ನಾವು ಗ್ಯಾಸ್ಟ್ರಿಕ್ ಇವ್ಯಾಲ್ಯೂಯೇಷನ್ ನಾನು ನಿಮಗೆ ಹೇಳಿದಾಗೆ ಪೇಷಂಟ್ ಜೊತೆ ಸರಿ ಮಾತಾಡಿ ಹಿಸ್ಟ್ರಿ ತಗೊಳ್ಳೋದು, ಪೇಷಂಟನ್ನು ಡೀಟೇಲಲ್ಲಿ ಎಕ್ಸಾಮಿನ್ ಮಾಡೋದು, ಅದ್ರ ಜೊತೆಗೆ ಅದರ ನಂತರ ನಾವು ಬೇಸಿಕ್ ಟೆಸ್ಟ್ಗಳನ್ನು ಮಾಡಬೇಕು. ಯಾವುದೇ ಪೇಷಂಟಿಗೆ ನಾನೆಲ್ಲ ಪೇಷಂಟಿಗೆ ಹೇಳ್ತೀನಿ, ವರ್ಷಕ್ಕೊಮ್ಮೆ ಬೇಸಿಕ್ ಬ್ಲಡ್ ಟೆಸ್ಟ್ ಆಗಲಿ ಮತ್ತೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಒಂದು ಮಾಡಬೇಕಾಗ್ತದೆ. ಯಾಕೆ ಹೇಳಿದರೆ, ಈ ಪೇಷಂಟ್ ಹೇಳ್ತಾರೆ ಸರ್ ನಾರ್ಮಲ್ ಇರ್ತದೆ ಸರ್, ನಾನು 2 ವರ್ಷ ಮುಂಚೆ ಮಾಡಿದ್ದೆ, ಬಟ್ ಈಗ ಹೇಗಾಗಿದೆ ಹೇಳಿದರೆ, ಈಗ ಹೇಳಿದರೆ ಮುಂಚೆ ನಾವು ಇದು ಈ ಭಯಾನಕ ತೊಂದರೆಗಳು, ಈ ಕ್ಯಾನ್ಸರ್ ಇರ್ಬೋದು ಅಥವಾ ಏನೋ ಭಯಾನಕ ತೊಂದರೆಗಳು 60 ವರ್ಷ 70 ವರ್ಷಕ್ಕೆಲ್ಲ ನೋಡ್ತಿದ್ದೇವೆ ನಾವು. ಈಗ ನಮ್ಮ ಫುಡ್ ಚೇಂಜಸ್ ಆಗಲಿ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ನಮ್ಮ ಫುಡ್ಡಲ್ಲಿರೋ ಪೆಸ್ಟಿಸೈಡ್ ಕಾರಣಕ್ಕೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಕ್ಕೆ ಈಗಲೂ ನಮ್ಮ ಈ ಭಯಾನಕ ತೊಂದರೆಗಳು ನಮ್ಮ 60 ವರ್ಷಕ್ಕೆ ಬಂದ ತೊಂದರೆಗಳು 40 ವರ್ಷ 50 ವರ್ಷಕ್ಕೆ ಬರ್ತದೆ. ಸೊ ಅದರಲ್ಲಿ ನಾವು ಕೇರ್ಲೆಸ್ ಮಾಡಬಾರ್ದು. ನಾವು ಈಗ ನಮಗೆ ಟೆಸ್ಟ್ಗಳು ಅವೈಲೇಬಲ್ ಇದೆ, ಇದಲ್ಲಿದ್ದರೆ ನಾವನ್ನು ಪ್ರತಿ ವರ್ಷ ಯಾವುದೇ ಬೇಸಿಕ್ ಬ್ಲಡ್ ಟೆಸ್ಟ್ ಆಗಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಲಿ ಅದನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಆ್ಯಂಡ್ ಗ್ಯಾಸ್ಟ್ರಿಕಲಿ ಪೇಷಂಟಿಗೆ ಮದ್ದಲ್ಲಿ ಸರಿ ಆಗ್ತಾ ಇಲ್ಲ, ಮದ್ದಲ್ಲಿ ಕಮ್ಮಿ ಆಗ್ತಾ ಇಲ್ಲ, ಫುಡ್ ಲೈಫ್ ಸ್ಟೈಲಲ್ಲಿ ಕಮ್ಮಿ ಆಗ್ತಾ ಇಲ್ಲ ಹೇಳಿದರೆ ಗ್ಯಾಸ್ಟ್ರೋಸ್ಕೋಪಿ ಅಥವಾ ಎಂಡೋಸ್ಕೋಪಿ ಮಾಡಿ ನೋಡಬೇಕಾಗ್ತದೆ. ಈ ಗ್ಯಾಸ್ಟ್ರೋಸ್ಕೋಪಿ ಅಂತ ಹೇಳಿದಾಗ ಒಂಥರ ಯಾವ ರೀತಿ ಇರ್ತದೆ ಚಿಕಿತ್ಸೆ ಅನ್ನುವಂಥ ಕುತೂಹಲ ನಮಗೆ. ಎಂಡೋಸ್ಕೋಪಿ ಹೇಳಿದರೆ ಅಥವಾ ಗ್ಯಾಸ್ಟ್ರೋಸ್ಕೋಪಿ ಹೇಳಿದರೆ ಅದರಲ್ಲಿ ನಾವು ಒಳಗೆಯಿಂದ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರಳಿನ ಮೊದಲ ಭಾಗ ನಾವು ಅದರಲ್ಲಿ ಒಳಗೆ ನೋಡ್ತೀವಿ. ಈಗ ಗ್ಯಾಸ್ಟ್ರಿಕಲ್ಲಿ ಏನಾಗ್ತದೆ ಹೇಳಿದರೆ, ಗ್ಯಾಸ್ಟ್ರಿಕಲ್ಲಿ ತುಂಬ ಜನರಿಗೆ ಅಲ್ಸರ್ ಬರ್ಬೋದು, ಆ ಗ್ಯಾಸ್ಟ್ರಿಕಲ್ಲಿ ಇನ್ಫೆಕ್ಷನ್ ಕಾರಣಕ್ಕೆ ಗ್ಯಾಸ್ಟ್ರಿಕ್ ಬರ್ಬೋದು, ಒಮ್ಮೊಮ್ಮೆ ಇಲ್ಲಿ ಹರ್ನಿಯ ಇರುವ ಕಾರಣಕ್ಕೆ, ನಮ್ಮ ಹಯಾಟಸ್ ಹರ್ನಿ ಅಂತ ಹೇಳ್ತೇವೆ, ಹರ್ನಿಯ ಇರುವ ಕಾರಣಕ್ಕೆ ಗ್ಯಾಸ್ಟ್ರಿಕ್ ಬರ್ಬೋದು. ಸೊ ಇದೆಲ್ಲ ನಮಗೆ ಅಲ್ಟ್ರಾಸೌಂಡಲ್ಲಿ ಕಾಣೋದಿಲ್ಲ, ನಮಗೆ ಯಾವುದೇ ಟೆಸ್ಟಲ್ಲಿ ಕಾಣೋದಿಲ್ಲ. ಈ ಗ್ಯಾಸ್ಟ್ರಿಕಲ್ಲಿರುವ ಸಮಸ್ಯೆಗಳು ನಮಗೆ ಅದನ್ನು ಎಂಡೋಸ್ಕೋಪಿಯಲ್ಲಿ ಕಾಣೋದು. ಸೊ ಒಂದು ಚಿಕ್ಕ ಪೈಪ್ ಇರ್ತದೆ ಆಯಿತಾ, ಅದನ್ನು ನಾವು ಒಳಗೆ ಹಾಕಿ ಆಯಿತಾ, ಅದನ್ನು ಕೇಳುವಾಗ ಭಯ ಆಗ್ಬೋದು ಆಯಿತಾ, ಪೈಪ್ ಬಾಯೊಳಗೆ ಹಾಕೋದಂತ, ಬಟ್ ಏನು ಭಯ ಪಡುವಂಥ ವಿಷಯ ಅಲ್ಲ. ಒಂದು 5-10 ನಿಮಿಷದಕ್ಕೆ ಇದದ್ದು ಟೆಸ್ಟ್ ಸ್ಪ್ರೇ ಮಾಡಿ ಈ ಭಾಗ ನಾವಲ್ಲಿ ಇದು ಮಾಡುವಂಥ ಟೆಸ್ಟ್ ಅದು ಆಯಿತಾ. ಸೊ ಚಿಂತೆ ಮಾಡುವಂಥ ವಿಷಯ, ಚಿಂತೆ ಮಾಡುವಂಥ ದೊಡ್ಡ ಟೆಸ್ಟ್ ಅಲ್ಲ ಅದು. ಒಳಗಿಂದ ನಮ್ಮ ಅನ್ನನಾಳದಲ್ಲಿ ಏನಾದರೂ ತೊಂದರೆ ಉಂಟಾ, ಒಳಗಿಂದ ಹರ್ನಿಯ ಉಂಟಾ, ಜಠರದಲ್ಲಿ ಅಲ್ಸರ್ ಉಂಟಾ, ಮತ್ತು ಜಠರದಲ್ಲಿ ಏನಾದರೂ ಇನ್ಫೆಕ್ಷನ್ ಉಂಟಾ, ಮತ್ತು ನಮ್ಮ ಸಣ್ಣ ಕರಳಿನಲ್ಲಿ ಹುಣ್ಣುಗಳುಂಟಾ ನೋಡಲಿಕ್ಕೆ, ಮತ್ತು ತುಂಬ ಒಮ್ಮೊಮ್ಮೆ ರೇರ್ ಆಗಿ ಅದರಲ್ಲಿ ನಮಗೆ ದುರ್ಮಾಂಸ ಆಗ್ಬೋದು, ಗೆಡ್ಡೆ ಆಗ್ಬೋದು ಅಥವಾ ದೊಡ್ಡ ಭಯಾನಕ ಇದೆಲ್ಲ ಇರ್ಬೋದು. ಅದೆಲ್ಲ ಡಿಟೆಕ್ಟ್ ಮಾಡಲಿಕ್ಕೆ ನಾವು ಅದಕ್ಕೆ ಗ್ಯಾಸ್ಟ್ರೋಸ್ಕೋಪಿ ಮಾಡ್ತೇವೆ ನಾವು. ಓಕೆ, ಇಲ್ಲಿ ಏಕಕಾಲದಲ್ಲಿ ಗಾಳಿಯನ್ನು ಸೇವನೆ ಮಾಡಿಕೊಂಡು ಅನ್ನವನ್ನು ಸೇವನೆ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಕೇಳೋದು, ತಾವು ಅದನ್ನು ಇಳಿಸ್ತೀರಾ? ಆ ಸಂದರ್ಭದಲ್ಲಿ ಉಸಿರಾಟಕ್ಕೆ ಏನು ಮಾಡಿಕೊಡ್ಬೇಕು, ಹೇಗಿರ್ತದೆ ಅಂತ? ನಾವು ಬಾಯಿಂದ ಉಸಿರಾಡ್ಬೋದು, ಮೂಗಿಂದ ಉಸಿರಾಡ್ಬೋದು ಆಯಿತಾ. ಸೊ ನಾವು ಮೂಗಿಂದ ಪೈಪ್ ಹಾಕಿದ್ರೆ ಬಾಯಿಂದ ಉಸಿರಾಡ್ಬೋದು, ಬಾಯಿಂದ ಪೈಪ್ ಹಾಕಿದ್ರೆ ಮೂಗಿಂದ ಉಸಿರಾಡ್ಬೋದು ಆಯಿತಾ. ಈ ಎಂಡೋಸ್ಕೋಪಿ ಎಂಬುದು ನಮ್ಮ ಬಾಯಿಂದ ಹೋಗಿ ಅನ್ನನಾಳಕ್ಕೆ ಹೋಗುವ, ಶ್ವಾಸನಾಳಕ್ಕೆ ಹೋಗುವಂಥ ಇದಲ್ಲ ಅದು ಆಯಿತಾ. ಸೊ ಉಸಿರು ನಾರ್ಮಲ್ ಆಗಿ ಮಾಡ್ಬೋದು, ನಿಮ್ಗೆ ಏನೂ ಇದಾಗಲ್ಲ, ಉಸಿರಾಟಕ್ಕೆ ಏನು ತೊಂದರೆ ಆಗೋದಿಲ್ಲ ಆಯಿತಾ. ಓಕೆ, ಅನುಭವಗಳು ಹೇಗಿರ್ಬೋದು ಅದು ಒಳಗೆ ಹೋದಾಗ? ಅದು ಅನುಭವಕ್ಕೆ ಬರ್ತದ ಅಂತ? ಈ ಎಕ್ಸ್ಟ್ರೀಮಿಂದ ಡಿ ಎಕ್ಸ್ಟ್ರೀಮ್ವರೆಗೆ ಎಲ್ಲ ಥರದ್ದು ಪೇಷಂಟ್ಸ್ ಇರ್ತಾರೆ ಆಯಿತಾ. ಒಂದೊಂದು ಪೇಷಂಟ್ಗೆ ಸರ್ ಆಯ್ತಾ ಸರ್ ಪರೀಕ್ಷೆ ಆಯ್ತಾ ಅಂತ ಕೇಳ್ತಾರೆ, ನಮ್ಗೆ ಗೊತ್ತೇ ಆಗಲಿಲ್ಲ ಹೇಳ್ತಾರೆ. ಒಂದು ಪೇಷಂಟ್ ಕೆಲವು ಪೇಷಂಟ್ ಭಾರಿ ಕಮ್ಮಿಯಾಗಿ ಪೇಷಂಟ್ ಟ್ಯೂಬ್ ಇಲ್ಲಿ ಬರುವಾಗನೇ ಹೇಳಿ ಓಡಿ ಹೋಗೋ ಪೇಷಂಟು ಇದ್ದಾರೆ ಹಾಗೆ. ಓಕೆ, ಅಂದರೆ ಆ ಪೇಷಂಟ್ಗಳಿಗೆ ನಾವೇನು ಮಾಡ್ತೀವಿ ಹೇಳಿದ್ರೆ, ಅದು ನಿಮ್ಮ ಹೆದರಿಸಲಿಕ್ಕೆಲ್ಲ ಸ್ಪ್ರೇ ಹಾಕ್ತೀವಿ ನಾವು. ಈ ಸ್ಪ್ರೇ ಹಾಕಿದ ಕೂಡಲೇ ಒಂದು ಲೋಕಲ್ ಎನೆಸ್ಥೆಟಿಕ್ ಸ್ಪ್ರೇ ಅದು ಆಯಿತಾ. ಸೊ ಈ ಭಾಗದಲ್ಲಿ ಯೂಶ್ವಲಿ ಯಾವುದೇ ಇದ್ದಿದ್ರೆ ನಿಮಗೂ ಗೊತ್ತಿರ್ಬೋದು, ನಮಗೆ ವಾಂತಿ ಬರಲಿಕ್ಕೆ ನಮಗೆ ಈ ಭಾಗದಲ್ಲಿ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಪೊಸ್ಟೀರಿಯರ್ ವಾಲ್, ಅಲ್ಲಿ ನಾವು ಇಲ್ಲಿ ಮುಟ್ಟಿದ ಕೂಡಲೇ ನಮಗೆ ವಾಂತಿ ಬರೋದು. ಸೊ ನಮಗೆ ಮೇನ್ ವಾಂತಿ ಸ್ಟಿಮ್ಯುಲೇಟ್ ಆಗುವ ಭಾಗಕ್ಕೆ ಸ್ಪ್ರೇ ಹಾಕ್ತೀವಿ. ಸೊ ಆ ಭಾಗ ಅದು ನಂಬಾಗಿ ಬಿಡ್ತದೆ, ಆ ಭಾಗಕ್ಕೆ ಸೆನ್ಸೇಷನ್ ಹೋಗಿ ಬಿಡ್ತದೆ. ಸೊ ಅದು ನಂತರ ಮತ್ತೆ ಆರಾಮದಲ್ಲಿ ಪೈಪ್ ಹಾಕಿ ಆರಾಮದಲ್ಲಿ ಏನು ತೊಂದರೆ ಇಲ್ಲದೆ ನಾವು ಎಂಡೋಸ್ಕೋಪಿಯನ್ನು ಮಾಡ್ಬೋದು. ಓಕೆ, ಈ ಚಿಕಿತ್ಸಾ ವಿಧಾನ ಇದೆ ಒಳಗೆ ಹೋಗ್ತದೆ, ಅದು ಏನೆಲ್ಲ ಮಾಡ್ತದೆ ಒಳಗೆ ಹೋಗಿ ಅಂತ? ಒಳಗೆ ಹೋಗಿ ನೋಡ್ತೀವಿ ನಾವು. ಈಗ ಎಂಡೋಸ್ಕೋಪಿಯಲ್ಲಿ 2 ಥರ ಎಂಡೋಸ್ಕೋಪಿ ಇದೆ. ಒಂದು ಡೈಗ್ನೋಸ್ಟಿಕ್ ಎಂಡೋಸ್ಕೋಪಿ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ಥೆರಪ್ಯೂಟಿಕ್ ಎಂಡೋಸ್ಕೋಪಿ ಅಂತ ಹೇಳ್ತೀವಿ ನಾವು. ಡೈಗ್ನೋಸ್ಟಿಕ್ ಎಂಡೋಸ್ಕೋಪಿ ಹೇಳಿದರೆ ಒಳಗೆ ನೋಡಿ ಏನೆಲ್ಲ ತೊಂದರೆ ಉಂಟಂತ ನೋಡ್ತೀವಿ ನಾವು. ಆ ತೊಂದರೆಗಳನ್ನು ನೋಡಿ ನಾವು ಅದನ್ನು ಮತ್ತೆ ಹೊರಗೆ ಬರ್ತೀವಿ ನಾವು ಆಯಿತಾ. ಅದಕ್ಕೆ ಏನಾದರೂ ಚಿಕ್ಕ ಟೆಸ್ಟ್ ಇದ್ರೆ, ಇನ್ಫೆಕ್ಷನ್ಗೆ H. ಪೈಲೋರಿ ಟೆಸ್ಟ್ ಅಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ಟೆಸ್ಟ್ಗಳನ್ನು ನಾವು ಇದು ಮಾಡ್ತೀವಿ, ನಾವು ತೆಗಿತೀವಿ ನಾವು. ಅದು ಡೈಗ್ನೋಸ್ಟಿಕ್ ಎಂಡೋಸ್ಕೋಪಿ ಅಂತ ಹೇಳ್ತೀವಿ. ಅದೇ ಥೆರಪ್ಯೂಟಿಕ್ ಎಂಡೋಸ್ಕೋಪಿ ಅಂತ, ಥೆರಪ್ಯೂಟಿಕ್ ಎಂಡೋಸ್ಕೋಪಿಲಿ ಏನು ಮಾಡ್ತೇವೆ, ಒಳಗೆಯಿಂದ ಏನಾದರೂ ಪಾಲಿಪ್ ಅಥವಾ ಗುಳ್ಳೆ ಇದೆ ಅದನ್ನು ತೆಗಿತೇವೆ ನಾವು. ಒಬ್ಬೊಬ್ಬರಿಗೆ ಒಳಗೆಯಿಂದ ನಮ್ಮ ಅನ್ನನಾಳದಿಂದ ಅಥವಾ ಇದರಿಂದ ವೆರಿಕ್ಸ್ ಅಂತ ರಕ್ತನಾಳದಿಂದ ಬ್ಲೀಡಿಂಗ್ ಇರ್ತದೆ, ಆ ಬ್ಲೀಡಿಂಗನ್ನು ನಾವು ಥೆರಪ್ಯೂಟಿಕ್ ಎಂಡೋಸ್ಕೋಪಿಲಿ ಬ್ಲಾಕ್ ಮಾಡ್ತೀವಿ ನಾವು. ಆ ಬ್ಲಾಕ್ ಮಾಡಲಿಕ್ಕೆ ನಾವು ಏನಾದರೂ ಒಂದು ಬ್ಯಾಂಡ್ ಹಾಕಿ ಬ್ಲಾಕ್ ಮಾಡ್ಬೋದು, ಇಲ್ಲ ನಾವು ಚಿಕ್ಕ ಇಂಜೆಕ್ಷನ್ ಕೊಟ್ಟು ಬ್ಲಾಕ್ ಮಾಡ್ಬೋದು ಹಾಗೆ. ಮತ್ತು ಏನಾದರೂ ಒಳಗೆಯಿಂದ ಅಲ್ಸರ್ ಉಂಟು, ಅದು ಯಾವ ಥರ ಅಲ್ಸರ್, ಕೆಟ್ಟ ಅಲ್ಸರ ಅಥವಾ ದುರ್ಮಾಂಸ ಇರುವಂಥ ಅಲ್ಸರ, ಇಲ್ಲ ಸಿಂಪಲ್ ನಮ್ಮ ಗ್ಯಾಸ್ಟ್ರಿಕ್ ಅಲ್ಸರ ನೋಡಲಿಕ್ಕೆ ನಾವು ಬಯಾಪ್ಸಿ ಅಂತ ತೆಗಿತೇವೆ ಹಾಗೆ. ಸೊ ಈ ಎಂಡೋಸ್ಕೋಪಿಯಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಈ ಎಂಡೋಸ್ಕೋಪಿಯಲ್ಲಿಯೂ ತುಂಬ ಅಡ್ವಾನ್ಸಸ್ ಬರ್ತಾ ಇದೆ ಆಯಿತಾ. ಅಡ್ವಾನ್ಸಸ್ ಎಂಡೋಸ್ಕೋಪಿಯಲ್ಲಿ ಸ್ವಲ್ಪ ಸರ್ಜರಿಗಳು ಬರ್ತಾ ಇದೆ. ಬ್ಲಾಕ್ ಇದ್ದನ್ನು ಓಪನ್ ಮಾಡ್ಬೋದು ನಮಗೆ. ಒಮ್ಮೊಮ್ಮೆ ಏನಾಗ್ತದೆ, ಗ್ಯಾಸ್ಟ್ರಿಕ್ ಕಾರಣಕ್ಕೆ ಅಥವಾ ಏನಾದರೂ ಅಡ್ವಾನ್ಸ್ ಕ್ಯಾನ್ಸರ್ ಕಾರಣಕ್ಕೆ ಊಟ ಮಾಡಲಿಕ್ಕೆ ಆಗೋದಿಲ್ಲ,
ನಮ್ಮ ಅನ್ನನಾಳು ಇಷ್ಟು ದಪ್ಪ ಇರುವಂಥ ಇಷ್ಟು ಚಿಕ್ಕದಾಗಿ ಬಿಡ್ತದೆ. ಸೊ ಆಗೇನು ಮಾಡ್ತೀವಿ, ಎಂಡೋಸ್ಕೋಪಿಯಲ್ಲಿ ಹೋಗಿ ಬಲೂನ್ ಡೈಲಟೇಷನ್ ಮಾಡ್ತೀವಿ, ಓಪನ್ ಮಾಡ್ತೀವಿ ನಾವು ಅದನ್ನು. ಸೊ ಹಾಗಾಗಿ ಪೇಷಂಟಿಗೆ ಇದು ಮಾಡ್ಬೋದು, ಆಹಾರ ತಿನ್ಬೋದು, ನೀರು ಕುಡಿಬೋದು, ಆ ಥರ. ಎಂಡೋಸ್ಕೋಪಿಯಲ್ಲಿ ಥೆರಪೆಟಿಕ್ ಇದೆ, ಡಯಾಗ್ನೋಸ್ಟಿಕ್ ಇದೆ. ಓಕೆ, ಇಲ್ಲಿ ನಾನು ಕೇಳಬೇಕು ಅಂದರೆ ಒಬ್ಬ ರೋಗಿಗೆ ಮತ್ತೆ ಮತ್ತೆ ಅಂದರೆ ಈ ರೀತಿಯ ಟ್ರೀಟ್ಮೆಂಟ್ ಒಮ್ಮೆ ಕೊಟ್ಟ ಮೇಲೆ ಮತ್ತೆ ಮತ್ತೆ ಕೊಡಬೇಕಾದಂಥ ಅಗತ್ಯತೆ ಬರ್ಬೋದು. ಈಗ ಗ್ಯಾಸ್ಟ್ರಿಕ್ ಆಗಲಿ ಏನೇ ಆಗಲಿ, ಯಾವುದೇ ಕಾಯಿಲೆ ನಮ್ಗೆ 100% ಕ್ಯೂರ್ ಇದರಲ್ಲಿ ಸಿಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆಯಿತಾ. ತುಂಬ ಜನರಿಗೆ ಒಂದು 70-80% ಕಂಪ್ಲೀಟ್ ಗುಣ ಆಗ್ಬೋದು, ಕಂಪ್ಲೀಟ್ ಕ್ಯೂರ್ ಆಗ್ಬೋದು. ಬಟ್ ಎಲ್ಲರಿಗೆ ಕಂಪ್ಲೀಟ್ ಕ್ಯೂರ್ ಆಗಲಿಕ್ಕಿಲ್ಲ. ಒಬ್ಬೊಬ್ಬರು ಫುಡ್ ಕಂಟ್ರೋಲ್ ಮಾಡಲಿಕ್ಕಿಲ್ಲ. ಈಗ ನಿನ್ನೆ ನನಗೆ ಒಂದು ಪೇಷಂಟ್ ಬಂದಿದ್ರು. ಸೊ ನಾನು ಏನು ಮಾಡಿದ್ರು, ನಾನು ಇರೋದು ಸೌದಿಯಲ್ಲಿ, ನನಗೆ ಹೋಟೆಲ್ ಫುಡ್ ತಿನ್ನೋದೇ ಬೇರೆ ದಾರಿ ಇಲ್ಲ ಹೇಳಿದವ, ಆಯಿತಾ. ಸೊ ಹಾಗಿರುವಾಗ ನಮಗೆ ಫುಡ್ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಕೆಲವರಿಗೆ ಮದ್ದು ತಗೊಳ್ಳಿಕ್ಕೆ ಇಷ್ಟ ಇರಲಿಕ್ಕಿಲ್ಲ. ನಾವು 2 ವಾರಕ್ಕೆ ಮದ್ದು ತಗೊಳ್ತೇವೆ, ಮೆಲ್ಲ ಮೆಲ್ಲ ಮದ್ದು ಕಮ್ಮಿ ಮಾಡುವಂತ. ಅವ್ರು 3 ದಿನದಲ್ಲಿ ಹುಷಾರಾದೆ ಅಂತ ಮದ್ದು ನಿಲ್ಲಿಸ್ತಾರೆ. ಒಬ್ಬೊಬ್ಬರಿಗೆ ಇನ್ಫೆಕ್ಷನ್ ಇರ್ತದೆ, ಎಚ್ ಪೈಲೋರಿ ಅಂತ ಒಂದು ಇನ್ಫೆಕ್ಷನ್ ಇರ್ತದೆ. ಅದಕ್ಕೆ 14 ದಿನಕ್ಕೆ ಸ್ಥಿರವಾಗಿ ನಾವು 3 ಮಾತ್ರೆ ಬೆಳಿಗ್ಗೆ 3 ಮಾತ್ರೆ ಸಂಜೆ ತಗೊಳ್ಬೇಕು, ಆಗ ಮಾತ್ರ ಇನ್ಫೆಕ್ಷನ್ ಹೋಗ್ತದೆ. ಕೆಲವರು ಏನು ಮಾಡ್ತಾರೆ, 3-4 ದಿನ ತಗೊಂಡು ನನಗೆ ಮಾತ್ರ ಸರಿ ಆಗ್ತಾ ಇಲ್ಲ ಅಂತ ನಿಲ್ಲಿಸಿ ಬಿಡ್ತಾರೆ. ಹಾಗೆ ಸ್ವಂತವರಿಗೆಲ್ಲ ರಿಕರೆನ್ಸ್ ಚಾನ್ಸ್ ಅಥವಾ ಇದು ಬರುವಂಥದ್ದು ಜಾಸ್ತಿ ಅವರಿಗೆ. ಓಕೆ, ಸೊ ಇವಾಗ ಎಂಡೋಸ್ಕೋಪಿ ಮಾಡುವಾಗ ಸಾಮಾನ್ಯವಾಗಿ ಬಾಯಿಯಿಂದ ಅದನ್ನು ಇಳಿಸ್ತೀರ, ಎಲ್ಲ ಭಾಗವನ್ನು ಕೂಡ ಅದು ಗುರುತು ಪತ್ತೆ ಹಚ್ಚುತ್ತಾ, ಜೊತೆಗೆ ಒಳಗೆ ಏನಾಗಿದೆ ಅಷ್ಟು ಸ್ಪಷ್ಟವಾಗಿ ತಿಳಿಸುತ್ತಾ, ಅದು ಸಾಧ್ಯ ಇದೆಯಾ ಅಂತ? ಎಂಡೋಸ್ಕೋಪಿಯಲ್ಲೂ ನಾನು ಹೇಳಿದಾಗ ರೀಸೆಂಟ್ ಅಡ್ವಾನ್ಸಸ್ ಎಲ್ಲ ತುಂಬ ಇದೆ. ನ್ಯಾರೋ ಬ್ಯಾಂಡ್ ಇಮೇಜಿಂಗ್ ಇದೆ, ಸ್ಪೆಷಲ್ ಥರದ್ದು ಲೈಟ್ ಹಾಕಿ ನಾವು ನೋಡ್ಬೋದು. ಈಗ ಎಲ್ಲ ಭಾಗ ಹೇಳುವಾಗ ನಮ್ಮ ಎಂಡೋಸ್ಕೋಪಿಯಲ್ಲಿ 2 ಥರ ಎಂಡೋಸ್ಕೋಪಿ ಇದೆ. ಒಂದು ಗ್ಯಾಸ್ಟ್ರೋಸ್ಕೋಪಿ ಅಂತ ಹೇಳ್ತೇವೆ ನಾವು. ಗ್ಯಾಸ್ಟ್ರೋಸ್ಕೋಪಿಯಲ್ಲಿ ನಾವು ಬಾಯಿಂದ ಹೋಗೋದು ಅನ್ನನಾಳ, ಜಠರ ಮತ್ತು ಸಣ್ಣ ಕರಳು ನೋಡ್ತೀವಿ ನಾವು, ಆ ಭಾಗದೆಲ್ಲ ನೋಡ್ತೀವಿ, ಡೀಟೇಲಲ್ಲಿ ನೋಡ್ತೀವಿ. ಏನಾದರೂ ಡೌಟ್ ಇದ್ದರೆ ನಾವು ಅದರಿಂದ ಬಯಾಪ್ಸಿ ತೆಗಿತೀವಿ ನಾವು. ಮತ್ತು ಇನ್ನೂ ಏನಾದರೂ ಅದು ಸರಿ ಇದೆಯಾ ಇಲ್ವಾ ನೋಡಲಿಕ್ಕೆ ನಮ್ಮ ಹತ್ರ ಬೇರೆ ಥರ ಸ್ಪೆಷಲ್ ಲೈಟ್ಸ್ ಎಲ್ಲ ಇದೆ. ಸೊ ಆ ಸ್ಪೆಷಲ್ ಲೈಟ್ ಹಾಕಿ ನಾವು ಅದರಿಂದ ಇದನ್ನು ನೋಡ್ತೀವಿ ನಾವು. ಹಾಗೆ ನ್ಯಾರೋ ಬ್ಯಾಂಡ್ ಇಮೇಜಿಂಗ್ ಇದೆ. ಸೊ ಬೇರೆ ಹಾಗೆ ಗ್ಯಾಸ್ಟ್ರೋಸ್ಕೋಪಿ ಥರ ಬೇರೆ ಇನ್ನೊಂದು ಎಂಡೋಸ್ಕೋಪಿ ಇದೆ, ಅದಕ್ಕೆ ಕೊಲೊನೋಸ್ಕೋಪಿ ಅಂತ ಹೇಳ್ತೇವೆ. ಕೊಲೊನೋಸ್ಕೋಪಿಯಲ್ಲಿ ನಾವು ಮಲದ್ವಾರದಿಂದ ನಾವು ಅದಕ್ಕೆ ಇದಾಕಿ, ಆಯಿತಾ, ನಮ್ಮ ದೊಡ್ಡ ಕರಳನ್ನು ಮತ್ತು ಸಣ್ಣ ಕರಳನ್ನು ಇಡೀ ನೋಡ್ತೀವಿ. ಮಲದ್ವಾರದಿಂದ ಒಂದು ದೊಡ್ಡ ಸ್ಕೋಪ್ ಹಾಕಿ ನಾವು ಅದನ್ನು ನೋಡ್ತೀವಿ. ಅದು ಬೇರೆ ಪ್ರೊಸೀಜರ್. ಈ ಗ್ಯಾಸ್ಟ್ರೋಸ್ಕೋಪಿ ಥರ ಕೊಲೊನೋಸ್ಕೋಪಿ ಅದೊಂದು ಬೇರೆ ಪ್ರೊಸೀಜರ್. ಓಕೆ, ಹಾಗಾದರೆ ಕೊಲೊನೋಸ್ಕೋಪಿ ಅನ್ನುವಂಥದ್ದು ಏನು, ಜೊತೆಗೆ ಆ ಟ್ರೀಟ್ಮೆಂಟ್ ಅನ್ನುವಂಥದ್ದು ಹೇಗಿರ್ತದೆ ಅಂತ? ಈ ಗ್ಯಾಸ್ಟ್ರೋಸ್ಕೋಪಿ ಯೂಶಲಿ ಮಾಡೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೆ, ರಕ್ತ ಕಮ್ಮಿ ಇರುವವರಿಗೆ, ಏನಾದರೂ ದುರ್ಮಾಂಸ ಅಥವಾ ಏನಾದರೂ ಬ್ಲಾಕ್ ಸಸ್ಪೆಕ್ಟ್ ಮಾಡುವವರಿಗೆ, ತುಂಬ ವಾಂತಿ ಅಥವಾ ಏನಾದರೂ ತೊಂದರೆ ಇರುವವರಿಗೆ, ಅಂಥವರಿಗೆ ನಾವು ಗ್ಯಾಸ್ಟ್ರೋಸ್ಕೋಪಿ ಮಾಡ್ತೀವಿ. ಅಥವಾ ನಮ್ಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಏನಾದರೂ ತೊಂದರೆ ಉಂಟು, ಲಿವರ್ ತೊಂದರೆ ಇರುವವರಿಗೆಲ್ಲ ನಾವು ಗ್ಯಾಸ್ಟ್ರೋಸ್ಕೋಪಿಯನ್ನು ಮಾಡ್ತೀವಿ. ಅದೇ ಥರ ಕೊಲೊನೋಸ್ಕೋಪಿಗೆ ಅದರದ್ದೇ ಇಂಡಿಕೇಶನ್ಸ್ ಅಂತ ಇರ್ತದೆ. ಮೋಷನಲ್ಲಿ ರಕ್ತ ಹೋಗುವವರಿಗೆ, ಮೋಷನಲ್ಲಿ ಕಫ ಥರ ಹೋಗುವವರಿಗೆ, ತುಂಬ ಏನಾದರೂ ಮೋಷನಲ್ಲಿ ಏನಾದರೂ ತುಂಬ ತೊಂದರೆ ಇರುವವರಿಗೆ, ಅದೇ ಗಡಿ ಮೋಷನ್ ಪದೇ ಹೋಗುವವರಿಗೆ, ಅದು ಇದಿರ್ಬೋದು, ಹೆಮರಾಯ್ಡ್ಸ್ ಕಾರಣ ಇರ್ಬೋದು, ಪೈಲ್ಸ್ ಕಾರಣಕ್ಕೂ ಇರ್ಬೋದು, ಇನ್ಫ್ಲಮೇಟರಿ ಬವೆಲ್ ಡಿಸೀಸ್, ಅಲ್ಸರೇಟಿವ್ ಕೋಲೈಟಿಸ್ ಕಾರಣ ಇರ್ಬೋದು, ಮತ್ತು ಅದು ಇದಕ್ಕೆ ನಮ್ಮ ಏನೋ ದುರ್ಮಾಂಸ ಅಥವಾ ಗೆಡ್ಡೆ ಕಾರಣಕ್ಕೂ, ಕ್ಯಾನ್ಸರ್ ಕಾರಣಕ್ಕೂ ನಾವು ಕೊಲೊನೋಸ್ಕೋಪಿಯನ್ನು ಮಾಡ್ತೀವಿ ನಾವು. ಓಕೆ, ಈ ಎಂಡೋಸ್ಕೋಪಿ ಅಂತ ಬಂದಾಗ ಬಾಯಿಯ ಮೂಲಕ ಅದನ್ನು ಇಳಿಸ್ಬಿಟ್ಟು ಆಮೇಲೆ ಒಳಗಡೆ ಅಂದರೆ ಅನ್ನನಾಳ ಇರ್ಬೋದು ಅಥವಾ ಜಠರ ಇರ್ಬೋದು ಹೇಗಿರ್ತದೆ ಅನ್ನುವಂಥದ್ದು, ಇದನ್ನು ಯಾವ ರೀತಿಯಲ್ಲಿ ತಾವು ಅಂದರೆ ಸೇಮ್ ಎಂಥ ಪರಿಕರಣಗಳನ್ನು ಬಳಸ್ಕೊಂಡು ಇದು ನಡೆಯುತ್ತಾ ಅಥವಾ ಅದಕ್ಕೆ ಡಿಫ್ರೆಂಟ್ ಆದಂತೆ ವಸ್ತುಗಳನ್ನು ಬಳಸ್ತೀರಾ ಅಂತ? ಇಲ್ಲ, ಎಂಡೋಸ್ಕೋಪ್ ಎಂಬುದು ಅದಕ್ಕೊಂದು ಬೇಸಿಕ್ ಸ್ಕೋಪ್ ಇದೆ. ಕ್ಯಾಮರಾ ಇರುತ್ತೆ, ಲೈಟ್ ಸೋರ್ಸ್ ಇರುತ್ತೆ, ಅದಕ್ಕೆ ಲೈಟ್ ಸೋರ್ಸ್ ಅಂತ. ಸೊ ಆ ಲೈಟ್ ಒಳಗೆ ಹೋದಾಗ ಕ್ಯಾಮರಾ ಜೊತೆ ಲೈಟ್ ಬಂದದನ್ನು ನಾವು ಡೀಟೇಲಲ್ಲಿ ನೋಡ್ತೀವಿ. ಕೊಲೊನೋಸ್ಕೋಪಿನ ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ, ಆಯಿತಾ. ಸ್ವಲ್ಪ ನಮ್ಮ ದೊಡ್ಡ ಕರಳು ಸ್ವಲ್ಪ ಉದ್ದ ಇರುವ ಕಾರಣಕ್ಕೆ ಕೊಲೊನೋಸ್ಕೋಪ್ದು ಲೆಂತ್ ಜಾಸ್ತಿ ಇರ್ತದೆ. ಎಂಡೋಸ್ಕೋಪ್ ಚಿಕ್ಕದಿದ್ದರೆ ಇಷ್ಟೇ ಉದ್ದ ಇದ್ದರೆ ಕೊಲೊನೋಸ್ಕೋಪ್ ತುಂಬ ದೊಡ್ಡ ಇರ್ತದೆ, ಯಾಕಂದರೆ ನಮಗೆ ತುಂಬ ದೂರ ಹೋಗಲಿಕ್ಕಿದೆ, ದಾರಿ ಇದಿದೆ. ಕೊಲೊನೋಸ್ಕೋಪ್ ಎಂಡೋಸ್ಕೋಪಿ ಬೇರೆ ವ್ಯತ್ಯಾಸ ಕೂಡ ಇರ್ತದೆ. ಕೊಲೊನೋಸ್ಕೋಪ್ ಸ್ವಲ್ಪ ದಪ್ಪ ಇರ್ಬೋದು, ಎಂಡೋಸ್ಕೋಪ್ ಸ್ವಲ್ಪ ತೆಳು ಇರ್ತದೆ. ಒಮ್ಮೊಮ್ಮೆ ಏನಾಗ್ತದೆ, ಮಕ್ಕಳಿಗೆ ಪೀಡಿಯಾಟ್ರಿಕ್ ಎಂಡೋಸ್ಕೋಪ್ ಅಂತ ಬರ್ತದೆ. ಇಷ್ಟು ಸಪುರ ಟ್ಯೂಬ್ ಇರ್ತದೆ ನಾವು ಮಕ್ಕಳಿಗೆ ಹಾಕುವಂಥದ್ದು. ಮಕ್ಕಳಿಗೆ ದೊಡ್ಡ ಟ್ಯೂಬ್ ನುಂಗ್ಲಿಕ್ಕೆ ಆಗಲಿಕ್ಕಿಲ್ಲ, ಸೊ ಪೀಡಿಯಾಟ್ರಿಕ್ ಎಂಡೋಸ್ಕೋಪ್ ಅಂತ ಹಾಕ್ತೀವಿ. ಮತ್ತು ಬ್ಲಾಕ್ ಇರುವವರಿಗೆ ನಾವು ಸ್ಟೆಂಟ್ ಅಂತ ಹಾಕ್ತೀವಿ ನಾವು, ಆಯಿತಾ. ಬ್ಲಾಕ್ ಓಪನ್ ಮಾಡಲಿಕ್ಕೆ ನಾವು ಅದನ್ನು ಓಪನ್ ಮಾಡಲಿಕ್ಕೆ ಸ್ಟೆಂಟ್ ಅಂತ ಹಾಕ್ತೀವಿ. ಸೊ ನಮ್ಮ ಹತ್ರ ಬೇರೆ ಇದಿದೆ ಅದರಲ್ಲಿ. ಎಂಡೋಸ್ಕೋಪಿ ಕೊಲೊನೋಸ್ಕೋಪಿಲಿ ಬೇರೆ ಆಲ್ಟ್ರೇಷನ್ ಇದೆ, ತುಂಬ ಇದಿದೆ. ಇದು ಬ್ಲೀಡಿಂಗ್ ಅನ್ನು ಬ್ಲಾಕ್ ಮಾಡಲಿಕ್ಕೆ ಅದಕ್ಕೆ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಇದೆ. ಮತ್ತು ನಮ್ಮ ಗೆಡ್ಡೆ ಅಂತ ತೆಗಿಲಿಕ್ಕೆ ಅದಕ್ಕೆ ಸೆಪರೇಟ್ ಎಕ್ವಿಪ್ಮೆಂಟ್ಸ್ ಇದೆ. ಹಾಗೆ ಬೇರೆ ನಮ್ಮ ಥರದ ನಮ್ಮ ಹತ್ರ ಚಿಕಿತ್ಸೆಗಳಿದೆ. ಓಕೆ, ಇವಾಗ ಕೊಲೊನೋಸ್ಕೋಪಿ ಅಂತ ಬಂದಾಗ ಸೊ ಅದನ್ನು ಅದು ಕೇವಲ ಗುರುತು ಮಾಡಿಕೊಂಡು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಬರುತ್ತಾ ಅಥವಾ ಒಮ್ಮೆ ಗುರುತು ಮಾಡಿ ಆ ಬಳಿಕ ಮತ್ತೆ ಅಲ್ಲಿ
ಮತ್ತೆ ಟ್ರೀಟ್ಮೆಂಟಿಗೆ ಮತ್ತೆ ಏನಾದರೂ ಮಾಡಬೇಕಾ? ಈಗ ಕೊಲೊನೋಸ್ಕೋಪಿ ಎಂಬುದು ಈಗ ಎಂಡೋಸ್ಕೋಪಿ ಹೇಳಿದ ಪೇಷಂಟ್ ಬರ್ತಾರೆ ಖಾಲಿ ಹೊಟ್ಟೆಯಲ್ಲಿ ಬಂದರೆ ಸಾಕಾಗ್ತದೆ ಆಯಿತಾ. ಈಗ ಕೊಲೊನೋಸ್ಕೋಪಿಗೆ ಬಂದ ಪೇಷಂಟಿಗೆ ಅದಕ್ಕೆ ಫಸ್ಟಿಗೆ ಪೇಷಂಟಿಗೆ ಪ್ರಿಪರೇಷನ್ ಅಂತ ಕೊಡಲಿಕ್ಕೆ ಇತ್ತು. ಯಾಕಂದ್ರೆ ನಮ್ಮ ದೊಡ್ಡ ಕಣ್ಣಿನಲ್ಲಿ ಫುಲ್ ಮೋಷನ್ ಇರ್ತದೆ. ಸೊ ನಮ್ಮ ಮೋಷನ್ ಇರುವಾಗ ನಾವು ಮಾಡಿ ನಮ್ಗೆ ಏನೂ ಕಾಣಲ್ಲ. ಸೊ ಕೊಲೊನೋಸ್ಕೋಪಿಗೆ ಬಂದ ಪೇಷಂಟಿಗೆ ನಾವು ಅದಕ್ಕೆ ಅಡ್ಮಿಟ್ ಮಾಡ್ತೀವಿ ಅವರನ್ನು. ಅವರಿಗೆ ಮೋಷನ್ ಹೋಗಲಿಕ್ಕೆ ನಾವು ಅವರಿಗೆ ಲಿಕ್ವಿಡ್ಸ್ ಅನ್ನು ಕೊಡ್ತೀವಿ. ಅದಕ್ಕೆ ಸ್ಪೆಷಲ್ ಪ್ರಿಪರೇಷನ್ ಅಂತ ಬರ್ತದೆ. ಸೊ ಒಂದು ಸರಿ ಅದನ್ನು ಕುಡಿದು ತುಂಬ ಸತಿ ಮೋಷನ್ ಮಾಡ್ತಾರೆ. ಸೊ ಇಡೀ ಕರಲ್ ಕ್ಲೀನ್ ಆಗ್ತದೆ. ಒಮ್ಮೆ ಕರಲ್ ಕ್ಲೀನ್ ಆದ ಮೇಲೆ ನಾವು ಕೊಲೊನೋಸ್ಕೋಪಿ ಮಾಡಿ ನಮ್ಗೆ ಬೆನಿಫಿಟ್ ಇರ್ತದೆ. ಮೋಷನ್ ಎಲ್ಲ ಹಾಗೆ ಇದ್ದರೆ ನಮಗೆ ಕೊಲೊನೋಸ್ಕೋಪಿ ಮಾಡುವಾಗ ಏನೂ ಕಾಣಲ್ಲ. ಸೊ ಅದೆಲ್ಲ ಮಾಡಿ ಪ್ರಿಪರೇಷನ್ ಮಾಡಿದ ಮೇಲೆ ನಾವು ಒಳಗಿಂದ ನೋಡ್ತೀವಿ. ನಾವು ಈ ಒಳಗಿಂದ ನಾವು ತೊಂದರೆ ಉಂಟು, ದೊಡ್ಡ ತೊಂದರೆ ಉಂಟು ಹೇಳಿದರೆ ನಾವು ಅದನ್ನು ಜಸ್ಟ್ ಟೆಸ್ಟ್ ಮಾಡಿ ಮತ್ತೆ ಅದನ್ನು ಫರ್ದರ್ ಇವ್ಯಾಲ್ಯೂಯೇಷನ್ ಬೇಕಾಗ್ತದೆ. ನಾವು ಅದಕ್ಕೆ ಇನ್ನೂ ಟೆಸ್ಟ್ ಬೇಕಾಗ್ತದೆ. CT ಸ್ಕ್ಯಾನ್ ಬೇಕಾಗ್ಬೋದು, MRI ಬೇಕಾಗ್ಬೋದು. ಅಥವಾ ಅದಲ್ಲಿ ಇನ್ಫೆಕ್ಷನ್ ಥರ ಇದೆ ನಾವು ಏನು ಮಾಡ್ತೀವಿ ಹೇಳಿದ್ರೆ ಒಂದು ಬಯಾಪ್ಸಿ ತೆಗೆದು ಚಿಕ್ಕ ತುಂಡು ತೆಗೆದದನ್ನು ನಾವು ಮತ್ತೆ ಮೈಕ್ರೋಸ್ಕೋಪಲ್ಲಿ ನೋಡಲಿಕ್ಕೆ ಯಾವ ಥರ ಇನ್ಫೆಕ್ಷನ್ ಅಂತ ನೋಡಲಿಕ್ಕೆ ನಾವು ಇದು ಮಾಡ್ತೀವಿ. ಸಪೋಸ್ ಪಾಲಿಪ್ ಒಂದು ಜಸ್ಟ್ ಒಂದು ಸಿಂಗಲ್ ಗುಳ್ಳೆ ಥರ ಉಂಟು, ಪಾಲಿಪ್ ಥರ ಉಂಟು ಹೇಳಿದರೆ ಅದನ್ನು ನಾವು ಅದೇ ಟೈಮಲ್ಲಿ ತೆಗೆದು ಬಿಡ್ತೀವಿ. ನಾವು ಅದನ್ನು ತೆಗೆದು ಬಿಟ್ಟ ಮೇಲೆ ನಾವು ಅದನ್ನು ಟೆಸ್ಟಿಗೆ ಕಳಿಸ್ತೀವಿ. ಹಿಸ್ಟೋಪೆಥಾಲಜಿ ಅಂತ ಹೇಳ್ತೇವೆ ನಾವು. ಅದ್ರಲ್ಲಿ ಟೆಸ್ಟಲ್ಲಿ ನೋಡುವಾಗ ಅದಲ್ಲಿ ಏನು ಉಂಟು, ಅದಲ್ಲಿ ಎಷ್ಟು ತೊಂದರೆ ಉಂಟು, ಏನೋ ಭಯಪಡುವಂಥ ವಿಷಯ ಉಂಟು ಅಂತದೆಲ್ಲ ನಮಗೆ ಫರ್ದರ್ ಟೆಸ್ಟಿಂಗಲ್ಲಿ ಗೊತ್ತಾಗ್ತದೆ. ಓಕೆ, ತಾವು ಹೇಳಿದ್ರಿ ಗುಳ್ಳೆ ಏನೋ ಇದ್ರೆ ತಕ್ಷಣ ಅಲ್ಲಿಂದ ತೆಗಿತೀವಿ. ಹೌದು, ತೆಗೆದ ಬಳಿಕ ಅಲ್ಲಿ ಮತ್ತೆ ಇನ್ಫೆಕ್ಷನ್ಸ್ ಆಗಲಿ ಏನಾದರೂ ಸಮಸ್ಯೆಗಳಾಗುವಂಥ ಲಕ್ಷಣಗಳು ಇರುವುದಿಲ್ವ ಅಲ್ಲಿ? ನೋಡಿ, ನಮ್ಗೆ ಈಗ ಒಂದು ಪಾಲಿಪ್ ಅಂತ ಹೇಳ್ತೀವಿ. ಈಗ ನಾವು ಹೇಳುವಾಗ ಪಾಲಿಪ್ ಅಂತ ಹೇಳ್ತೀವಿ ನಾವು, ಆಯಿತಾ. ಒಂದು ಚಿಕ್ಕ ಒಂದು ಇದು ಬಂದದೊಂದು ದೊಡ್ಡ ಗುಳ್ಳೆ ಇರ್ತದೆ, ಎಂಡಲ್ಲಿ ಒಂದು ದೊಡ್ಡ ಗುಳ್ಳೆ ಇರ್ತದೆ. ಸೊ ನಾವೇನು ಮಾಡ್ತೀವಿ ಹೇಳಿದ್ರೆ ಅದನ್ನು ಫುಲ್ ಇದು ಮಾಡಿದ ಮೇಲೆ ಅದನ್ನು ಟಿಪ್ಪನ್ನು ನಾವು ಸುಟ್ಟಾಕ್ತೀವಿ ನಾವು ಅದನ್ನು. ಸೊ ನಮಗೆ ಮೇನ್ ರಿಸ್ಕ್ ಸುಟ್ಟಾಕುವಾಗ ಬ್ಲೀಡಿಂಗ್ದೊಂದು ರಿಸ್ಕ್ ಇರ್ತದೆ ನಮಗೆ. ಸೊ ಅದಕ್ಕೂ ನಾವು ಕಾಟ್ರಿ ಅಂತ ಯೂಸ್ ಮಾಡ್ತೇವೆ. ಎಲೆಕ್ಟ್ರೋ ಕಾಟ್ರಿ ಅಂತ. ಆ ಸುಟ್ಟಾಕುವಾಗ ಅದನ್ನು ಮೆಲ್ಲ ಸುಟ್ಟಿ ಹಾಕೋದು, ಆಯಿತಾ. ಸೊ ಅದು ಬ್ಲೀಡಿಂಗ್ ಆಗಬಾರ್ದಂತ ಇದು, ಆಯಿತಾ. ಸೊ ಅದನ್ನು ನಾವು ಆದಮೇಲೆ ಆ ಟೆಸ್ಟ್ ಆದಮೇಲೆ ನಾವು ಅದನ್ನು ಮೈಕ್ರೋಸ್ಕೋಪಿಗೆ ಅಥವಾ ಪೆಥಾಲಜಿಗೆ ಕಳಿಸಿಕೊಡ್ತೀವಿ. ಪೆಥಾಲಜಿಯವರು ಡೀಟೇಲಲ್ಲಿ ಅದನ್ನು ಸ್ಲೈಡನ್ನು 3-4 ದಿನ ಕುತ್ಕೊಂಡು ಡೀಟೇಲಲ್ಲೆಲ್ಲ ನಾವು ಲಾಸ್ಟ್ ಕೊನೆ ಭಾಗವರೆಗೆ ನೋಡ್ತಾರೆ, ಆಯಿತಾ. ಆ ಕೊನೆ ಭಾಗ ಫ್ರೀ ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಆ ಕೊನೆ ಭಾಗದಲ್ಲಿ ಕಾಯಿಲೆ ಹಾಗೆ ಉಂಟಂದರೆ ಅದನ್ನು ನಾವು ಪುನಃ ಎಂಡೋಸ್ಕೋಪಿ ಮಾಡಿ ತೆಗಿಬೇಕಾಗ್ಬೋದು. ಇಲ್ಲದಿದ್ದರೆ ಅದರಲ್ಲಿ ಏನಾದರೂ ಭಯಪಡುವಂಥ ವಿಷಯ, ಕ್ಯಾನ್ಸರ್ ಏನಾದರೂ ಬಂದರೆ ಅದರಲ್ಲಿ ನಾವು ಅದನ್ನು ಪುನಃ ಆಪ್ರೇಷನ್ ಮಾಡಬೇಕಾಗ್ಬೋದು ಅದಕ್ಕೆ. ಓಕೆ, ಡಾಕ್ಟರ್ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಒಂದಷ್ಟು ಪ್ರಶ್ನೆಗಳಿದೆ, ಅಂದರೆ ಇವೆಲ್ಲ ವಿಚಾರ ಬಹಳಷ್ಟು ಸೂಕ್ಷ್ಮ ವಿಚಾರಗಳು, ಜೊತೆಗೆ ಕುತೂಹಲ ಇರುವಂಥ ವಿಚಾರಗಳು. ಈ ಬಗ್ಗೆ ಮಾಹಿತಿ ಅನ್ನುವಂಥದ್ದು ನಮಗೆ ಬೇಕೇ ಆಗಿದೆ. ಬಗ್ಗೆ ಮಾಹಿತಿ ಇದ್ದರೆ ನಮ್ಮವರು ನಮ್ಮ ಸುತ್ತಮುತ್ತ ಇರುವವರಿಗೆ ಇದರ ಮಾಹಿತಿಯನ್ನು ಹಂಚ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಡಾಕ್ಟರ್ ಜೊತೆ ಮಾತಾಡ್ತೀವಿ ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ನಾಗಾರ್ಜುನ ರಾವ್ ಅವರಿದ್ದಾರೆ. ಸೊ ಬಹಳಷ್ಟು ಪ್ರೀತಿಯಿಂದಲೇ ತಿಳಿಸ್ತಾ ಇದ್ದಾರೆ ಯಾವ ರೀತಿಯ ಚಿಕಿತ್ಸೆ ಇದೆ, ಯಾವ ರೀತಿಯ ಅನಾರೋಗ್ಯಕ್ಕೆ ಯಾವ ರೀತಿಯ ಚಿಕಿತ್ಸೆಗಳು ಅಂತ. ವಿರಾಮದ ಬಳಿಕ ಮತ್ತೆ ಸ್ವಾಗತ ಡಾಕ್ಟರ್. ಹಾಗೆಯೇ ನಾವಿನ್ನೂ ಮಾತನಾಡಲಿಕ್ಕೆ ಇರುವಂಥದ್ದು ಕೊಲೊನೋಸ್ಕೋಪಿ ಅಂತ ಬಂದಾಗ ಅಂದರೆ ಜನರಿಗೆ ಅದರ ಉಪಯೋಗ ಏನೆಲ್ಲ ಇದೆ ಅಂತ. ಸಾಮಾನ್ಯವಾಗಿ ಆಪರೇಷನ್ ಅನ್ನೋದಕ್ಕಿಂತ ಕೂಡ ಇಂತಹ ಚಿಕಿತ್ಸೆಗಳಿಂದ ಯಾವ ರೀತಿಯ ಲಾಭವನ್ನು ಒಬ್ಬ ಅನಾರೋಗ್ಯವುಳ್ಳವರು ಗಳಿಸ್ಕೊಳ್ಬೋದು. ನೀವು ಕೊಲೊನೋಸ್ಕೋಪಿ ಬಗ್ಗೆ ಮಾತಾಡುವಾಗ ಫಸ್ಟ್ ಯಾರಿಗೆ ಕೊಲೊನೋಸ್ಕೋಪಿ ಬೇಕು ಅಂತ ನಾವು ಇದು ಮಾಡಬೇಕು. ಯಾವುದೇ ಇವರಿಗೆ ಇದು ಏನು ಮೋಷನಲ್ಲಿ ರಕ್ತ ನಾನು ನಿಮಗೆ ಹೇಳಿದಂಗೆ ಮೋಷನಲ್ಲಿ ರಕ್ತ ಹೋಗ್ತಾ ಇದೆ, ಮೋಷನಲ್ಲಿ ಕಫ ಹೋಗ್ತಾ ಇದೆ, ಅಥವಾ ಒಂದಿನ ಮೋಷನ್ ಟೈಟ್, ಒಂದಿನ ಮೋಷನ್ ಲೂಸ್, ಅಥವಾ ತುಂಬ ಸಮಯದಿಂದ ಕಾನ್ಸ್ಟಿಪೇಷನ್ ಇದೆ, ವಯಸ್ಸಾಗಿದೆ, ಅಂಥವರಿಗೆ ನಾವು ಕೊಲೊನೋಸ್ಕೋಪಿ ಅಡ್ವೈಸ್ ಮಾಡ್ತೀವಿ. ಯಂಗ್ ಏಜಲ್ಲಿ ನಾವು ಮೋಷನಲ್ಲಿ ಪುನಃ ರಕ್ತ ಹೋಗ್ತಾ ಇದೆ, ಗಡಿ ಒಂದು ದಿನಕ್ಕೊಂದು 5 ಸಲ 6 ಸಲ 10 ಸಲ ಮೋಷನ್ ಹೋಗ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದೆ, ಸಪೂರ ಆಗ್ತಾ ಇದ್ದಾರೆ, ಎಷ್ಟು ತಿಂದು ಸಪೂರ ಆಗ್ತಾ ಇದ್ದಾರೆ, ತಿಂದ ಕೂಡಲೇ ಮೋಷನ್ ಹೋಗ್ತದೆ, ಅಂಥವ್ರಿಗೆಲ್ಲ ನಾವು ಕೊಲೊನೋಸ್ಕೋಪಿಯನ್ನು ಅಡ್ವೈಸ್ ಮಾಡ್ತೀವಿ. ಸೊ ಕೊಲೊನೋಸ್ಕೋಪಿಯಲ್ಲಿ ನಾನು ಗ್ಯಾಸ್ಟ್ರೋಸ್ಕೋಪಿಯಲ್ಲಿ ಹೇಳಿದಾಗ ಕೊಲೊನೋಸ್ಕೋಪಿಯಲ್ಲಿ ಕೂಡ 2 ಥರ ಇದೆ. ಒಂದು ಡಯಾಗ್ನೋಸ್ಟಿಕ್, ಒಂದು ಥೆರಪ್ಯೂಟಿಕ್. ಡಯಾಗ್ನೋಸ್ಟಿಕಲ್ಲಿ ಏನು ಕಾಯಿಲೆ ಅಂತ ನೋಡ್ತೀವಿ ನಾವು, ಥೆರಪ್ಯೂಟಿಕಲ್ಲಿ ಕಾಯಿಲೆ ಜೊತೆಗೆ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡಲಿಕ್ಕೂ ನಾವು ಅದನ್ನು ಟ್ರೀಟ್ಮೆಂಟ್ ಕೂಡ ಕೊಟ್ಟು ಬಿಡ್ತೀವಿ ನಾವು. ಸೊ ಇವಾಗ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಅನ್ನುವಂಥದ್ದು ಹೇಗೆ ಮಾಡ್ತೀರಾ, ಹೇಗಿರ್ತದೆ ಅಂತ? ಈ ಕೊಲೊನೋಸ್ಕೋಪಿ ನಾನು ನಿಮ್ಗೆ ಹೇಳಿದ ಬೇರೆ ಕಾರಣಕ್ಕೆ ಕೊಲೊನೋಸ್ಕೋಪಿ ಮಾಡ್ತೀವಿ ನಾವು. ಆಯಿತಾ, ಏನಾದರೂ ಬ್ಲೀಡಿಂಗ್ ಇದೆ, ಆಯಿತಾ, ಅದಕ್ಕೆ ನಾವು ಹುಡುಕ್ತೀವಿ. ನಾವು ಬ್ಲೀಡಿಂಗಲ್ಲಿ ಒಳಗಿಂದ ಏನಾದರೂ ಅಲ್ಸರ್ ಇದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಇನ್ಫೆಕ್ಷನ್ ಇದೆ, ಒಮ್ಮೊಮ್ಮೆ TB ಇರ್ಬೋದು. ಸೊ ನಾವು ಒಳಗೋಗಿ ನೋಡ್ತೀವಿ, ನಾವು ಒಂದು ಬಯಾಪ್ಸಿ ತೆಗಿತೀವಿ, ಬಯಾಪ್ಸಿಯನ್ನು ಟೆಸ್ಟಿಗೆ ಕಳಿಸ್ತೀವಿ. ಬಯಾಪ್ಸಿಯಲ್ಲಿ TB ಬಂದಿದೆ ಹೇಳಿದ್ರೆ ಅದಕ್ಕೆ ನಾವು TBಗೆ ಮಾತ್ರ ಸ್ಟಾರ್ಟ್ ಮಾಡ್ತೀವಿ ನಾವು. ಅದೇ ಕ್ರೋನ್ಸ್ ಡಿಸೀಸ್ ಅಂತ ಇರ್ಬೋದು, ಅಲ್ಸರೇಟಿವ್ ಕೋಲೈಟಿಸ್, ಕ್ರೋನ್ಸ್ ಡಿಸೀಸ್. ಈಗ ನಾನು ನಿಮ್ಗೆ ಹೇಳಿದಾಗ ಈಗೀಗ ತುಂಬ ಸಾಮಾನ್ಯವಾಗಿ ನಿಮ್ಗೆ ಜಾಸ್ತಿ ಕೇಳಿರ್ಲಿಕ್ಕಿಲ್ಲ ಅಲ್ಸರೇಟಿವ್ ಕೋಲೈಟಿಸ್, ಕ್ರೋನ್ಸ್ ಬಗ್ಗೆ. ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಹೇಳ್ತೇವೆ ನಾವು. ಇದೊಂದು ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಇದೆ, ನಮ್ಮ ಕರಳಿನಲ್ಲಿ ಒಳಗಿಂದ ಇನ್ಫೆಕ್ಷನ್ ಆಗಿ ಇನ್ಫ್ಲಮೇಷನ್ ಆಗಿ ಬರುವಂಥದ್ದು. ಯಂಗ್ಸ್ಟರ್ಸಲ್ಲಿ ತುಂಬ ಕಾಮನ್ ಆಗಿದೆ. ನಾನೀಗ ತುಂಬ 20 ಇಂದ 30 ವರ್ಷದವರಿಗೆ ಇದು ಈ ಕ್ಯಾನ್ಸರ್ ಥರ ಭಯಪಡುವಂಥ ಕಾಯಿಲೆ ಅಲ್ಲ ಇದು. ಆದರೆ ಇದನ್ನು ನಾವು ಹಾಗೆ ಬಿಟ್ಟರೆ ತುಂಬ ಹಾನಿ ಮಾಡುವಂಥ ಕಾಯಿಲೆ. ಅದನ್ನು ನಾವು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ, ಸರಿಯಾಗಿ ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಇದ್ದರೆ ಪದೇ ಮೋಷನ್ ರಕ್ತ ಹೋಗೋದು, ಬಾಡಿ ವೀಕ್ ಆಗ್ತದೆ, ರಕ್ತ ಹೋಗಿ ಬಾಡಿಯಿಂದ ಅಬ್ಸಾರ್ಬ್ ಆಗಲ್ಲ, ತುಂಬ ತೊಂದರೆಗಳು ಬರ್ಬೋದು. ಸೊ ಈಗ ನಾನು ನಿಮಗೆ ಹೇಳಿದಾಗೆ ಲೈಫ್ ಸ್ಟೈಲ್ ಚೇಂಜಸ್ ತುಂಬ, ಈ ನಮ್ಮ ಡಯಟ್ ಚೇಂಜಸ್, ಅದರಿಂದ ಫುಡ್ ಚೇಂಜಸ್ಸಿಂದ ಕಾರಣಕ್ಕೆ, ವೆಸ್ಟರ್ನ್ ಲೈಫ್ ಸ್ಟೈಲ್ ಕಾರಣಕ್ಕೆ ನಮಗೆ ಇದರಲ್ಲಿ ತುಂಬ ಕಾಮನ್. ಸಾಮಾನ್ಯವಾಗಿ ತುಂಬ 15 ಇಂದ 25 ವರ್ಷದವರೆಗೆ ತುಂಬ ಜನರಿಗೆ ನೋಡ್ತೀವಿ ನಾವು. ಅದಕ್ಕೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ಸಿಂಪಲ್ ಮಾತ್ರೆಗಳಾಗ್ತದೆ, ಬಟ್ ಅದನ್ನು ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಅದು ಜಾಸ್ತಿ ಕಷ್ಟ ಕೊಡಲ್ಲ. ಅದೇ ನಾವು ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳಿಲ್ಲ ಹೇಳಿದ್ರೆ ಅದು ನಮಗೆ ಕಚ್ತದೆ. ಓಕೆ. ಸೊ ಇವಾಗ ತಾವು ಹೇಳಿದ್ರಿ ಯಾವುದೋ ಒಂದು ಭಾಗವನ್ನು ಅಲ್ಲಿಂದ ತೆಗಿತೀವಿ ಅಥವಾ ತೆಗೆದುಬಿಟ್ಟು ಅದನ್ನು ಟೆಸ್ಟ್ ಮಾಡ್ತೀವಿ ಅಂತ. ಅದು ತೆಗಿಬೇಕಾದ್ರೆ ಅಂದರೆ ಆ ಒಂದು ಉಪಕರಣ ಅಥವಾ ಅದನ್ನು ಬಳಸುವಂಥ ನೀವು ಹೇಗಿರ್ತದೆ ಅಂದರೆ ಅದನ್ನು ತೆಗಿತೀವಿ ಅಂತ ಹೇಳಿದಾಗಲೂ ಒಂಥರ ಭಯ ಆಗುತ್ತೆ ಕೇಳುವಾಗ. ಹೊಟ್ಟೆ ಒಳಗೆ ಅಥವಾ ಗುದದವರ ಒಳಗೆ ಏನೋ ಒಂದು ಇನ್ಸ್ಟ್ರೂಮೆಂಟ್ಸ್ ಹೋಗುತ್ತೆ, ಆ ಬಳಿಕ ಅಲ್ಲಿಂದ ತೆಗೆಯುತ್ತೆ ಅಂದಾಗ ಒಂಥರ ಭಯ ಆಗುತ್ತೆ. ಯಾವ ರೀತಿ ಇರ್ತದೆ? ಈಗ ನಾವು ಏನಾದರೂ ನನಗೆ ತೆಗಿತಾನೆ ಅಥವಾ ಟೆಸ್ಟಿಗೆ ತೆಗಿತಾನೆ ಅಂತ ಹೇಳುವಾಗ ಅದನ್ನು ಒಂದು ಕಂಪ್ಲೀಟ್ ತೆಗಿಬೋದು, ಪುನಃ ಡಯಾಗ್ನೋಸ್ಟಿಕ್ ಅಂದರೆ ಜಸ್ಟ್ ಅದನ್ನು ನಮ್ಮೊಂದು ಕಾಯಿಲೆ ಎಂತಂತ ನೋಡಲಿಕ್ಕೆ ತೆಗಿಬೋದು. ಜಸ್ಟ್ ಒಂದು ಪೀಸ್ ತೆಗೆದು ಅದನ್ನು ನಾವು ಟೆಸ್ಟಿಗೆ ಕಳಿಸ್ಬೋದು. ಆಯಿತಾ, ನಮ್ಮ ಕೊಲೊನೋಸ್ಕೋಪಿಂದನೇ ಈಗ ನಮಗೆ ಈ ಕರಳಿನಲ್ಲಿ ಈ ಭಾಗದಲ್ಲಿ ಒಳಗಿರ್ತದೆ ಅದು, ಆಯಿತಾ, ನಮ್ಮ ತೊಂದರೆ. ಸೊ ನಾವು ಅಲ್ಲಿ ಒಳಗೆವರೆಗೂ ಹೋಗಿ ಮತ್ತು ಅಲ್ಲಿಂದ ಚಿಕ್ಕ ಇದಿರ್ತದೆ, ಒಂದು ಚಿಕ್ಕ ಹಲ್ಲು ಥರ ಇರ್ತದೆ, ಅದರಿಂದ ಹೋಗಿ ನಾವು ಚಿಕ್ಕ ಪೀಸ್ಗಳನ್ನ ಹೀಗೆ ತೆಗಿತೇವೆ ನಾವು. ಆಯಿತಾ, ಅದು ಇರ್ಬೋದು. ಅದೇ ಥೆರಪ್ಯೂಟಿಕ್ ಅಂತ ಇದೆ, ಒಂದು ಇಷ್ಟು ದೊಡ್ಡ ಗುಳ್ಳೆ ಇದೆ, ಅದು ನಮಗೆ ಕಂಪ್ಲೀಟ್ ಕೊಲೊನೋಸ್ಕೋಪಿಯಲ್ಲಿ ಅಥವಾ ಗ್ಯಾಸ್ಟ್ರೋಸ್ಕೋಪಿಯಲ್ಲಿ ಕಂಪ್ಲೀಟ್ ಕೂಡ ತೆಗಿಬೋದು. ಅದು ಎರಡು ತೆಗೆದ ಮೇಲೆ ಅತಿ ಮುಖ್ಯ ಹೇಳಿದ ಅದನ್ನು ನಾವು ಅದನ್ನು ಟೆಸ್ಟಿಂಗಿಗೆ ಕಳಿಸೋದು. ಸೊ ಟೆಸ್ಟಿಂಗಿಗೆ ಕಳಿಸೋದು ಅತಿ ಮುಖ್ಯ. ಓಕೆ. ಈಗ ಯಾವುದೋ ಒಂದು ಭಾಗದಿಂದ ಏನೋ ಒಂದು ಅಂಶವನ್ನು ತೆಗೆದಿದ್ದೀರ ನೀವು. ಸೊ ಮತ್ತೆ ಆ ವ್ಯಕ್ತಿಗೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗುವುದಿಲ್ಲ, ಇದರಿಂದ ಆಗೋದಿಲ್ವಾ ಅಂತ ಕೇಳುವಂಥ. ಅಂದರೆ ಈ ಥರದ್ದು ಸಣ್ಣ ಏನು ಪಾರ್ಟ್ಗಳನ್ನು ತೆಗೆದಾಗ ಅಥವಾ ಅದರ ಸಣ್ಣ ಒಂದು ಪೀಸಸನ್ನು ತೆಗೆದಾಗ ಸಮಸ್ಯೆಗಳಾಗೋದಿಲ್ವ ಆರೋಗ್ಯದಲ್ಲಿ? ಇಲ್ಲ, ಚಿಕ್ಕ ಪೀಸ್ ತೆಗೆಯುವಾಗ ಕಾಯಿಲೆಯಿಂದ ಚಿಕ್ಕ ಪೀಸ್ ತೆಗೆಯುವಾಗ ಯೂಶ್ವಲಿ ಏನು ತೊಂದರೆ ಆಗೋದಿಲ್ಲ. ಆಯಿತಾ, ಅದು ನಾರ್ಮಲ್ ಇದ್ದರೂ ನಾವು ಚಿಕ್ಕ ಪೀಸ್ ಒಮ್ಮೊಮ್ಮೆ ಟೆಸ್ಟಿಗೆ ತೆಗಿತೇವೆ. ಅದು ಚಿಕ್ಕ ಪೀಸ್ ತೆಗೆಯುವಾಗ ಯೂಶ್ವಲಿ ನಮ್ಮ ಬಾಡಿ ಹೇಗೆ ಹೇಳಿದ್ರೆ ನಮ್ಗೆ ಎಷ್ಟು ಏಟ್ ಆದರೂ ಯೂಶ್ವಲಿ ಗುಣ ಆಗ್ತದೆ. ಆಯಿತಾ, ನಮಗೆ ಎಷ್ಟೋ ಜನರು ನೋಡ್ತೀವಿ, ಇಷ್ಟು ಹುಷಾರು ತಪ್ತಾರೆ, ಇಷ್ಟು ಮೂಳೆ ಮುಳಿತದೆ, ಅಥವಾ
ಆ ಭಾಗ ತೆಗಿತಾರೆ, ಈ ಭಾಗ ತೆಗಿತಾರೆ. ಸೊ ನಾವು ಎಂಡೋಸ್ಕೋಪಿ ಕೊಲೊನೋಸ್ಕೋಪಿ ಇಷ್ಟು ಚಿಕ್ಕ ಭಾಗ ತೆಗೆಯುವಾಗ ಯೂಶಲಿ ಗುಣ ಆಗ್ತದೆ, ದೊಡ್ಡ ದೊಡ್ಡ ಭಾಗ ತೆಗೆಯುವಾಗನೇ ಗುಣ ಆಗ್ತದೆ. ಸೊ ನಾವು ಎಂಡೋಸ್ಕೋಪಿ ಇಷ್ಟು ಚಿಕ್ಕ ಭಾಗ ತೆಗೆಯುವಾಗ ಗುಣ ಆಗ್ತದೆ, ಒಂದನೇ ವಿಷಯ. ಎರಡನೇ ವಿಷಯ, ನಾವು ತೆಗೆಯುವುದು ನಾವು ಯೂಶಲಿ ಡಿಸೀಸ್ ಪೋರ್ಷನ್ ಇಂದ, ತೊಂದರೆ ಇರುವಂಥ ಕಾಯಿಲೆ ಇರುವಂಥ ಪೋರ್ಷನ್ ಇಂದ, ಅಲ್ಸರ್ ಇರ್ಬೋದು, ಗೆಡ್ಡೆ ಇರ್ಬೋದು, ಅಥವಾ ಇನ್ಫೆಕ್ಷನ್ ಇರ್ಬೋದು, ಆ ಭಾಗದಿಂದ ತೆಗೆಯುವುದು ನಾವು. ಆಯ್ತಾ, ಈಗ ನಾವು ತೆಗೆದ ಮೇಲೆ ಅದನ್ನು ನಾವು ಟೆಸ್ಟ್ ಮಾಡಿದ ಮೇಲೆ ನಮ್ಗೆ ಅದರಲ್ಲಿ ರಿಪೋರ್ಟ್ ಬರ್ತದೆ. ಒಮ್ಮೊಮ್ಮೆ ಏನಾಗ್ತದೆ ಹೇಳಿದ್ರೆ TB ಅಂತ ಬರ್ತದೆ ಕಾಯಿಲೆ. ಆಯ್ತಾ, ಸೊ TBಗೆ ನಾವು 6 ತಿಂಗಳು ಮಾತ್ರೆ ಕೊಡ್ತೀವಿ, ಪೇಷಂಟ್ ಕಂಪ್ಲೀಟ್ ಹುಷಾರಾಗಿ ಬಿಡ್ತಾರೆ. ಅದೇ ಅಲ್ಸರೇಟಿವ್ ಕೋಲೈಟಿಸ್ ಇರ್ಬೋದು, ಡಯಾಗ್ನೋಸ್ ಮಾಡ್ತೀವಿ, ಇಮಿಡಿಯೇಟ್ ಮಾತ್ರೆ ಸ್ಟಾರ್ಟ್ ಮಾಡ್ತೀವಿ, ಇಮಿಡಿಯೇಟ್ ಪೇಷಂಟ್ ಹುಷಾರಾಗಿ ಬಿಡ್ತಾರೆ. ಕ್ರೋನ್ಸ್ ಡಿಸೀಸ್ ಇರ್ಬೋದು ಅಥವಾ ಇನ್ಫೆಕ್ಷನ್ ಇರ್ಬೋದು, ಇನ್ಫೆಕ್ಷನ್ ಇದ್ದರೆ ಆಂಟಿಬಯೋಟಿಕ್ ಕೊಡ್ತೀವಿ, ಇಮಿಡಿಯೇಟ್ ಸರಿ ಆಗ್ತದೆ. ಅದೇ ಒಮ್ಮೊಮ್ಮೆ ದುರ್ಮಾಂಸ ಇರ್ಬೋದು, ದುರ್ಮಾಂಸ ಇದ್ದರೆ ಅದನ್ನು ನಾವು ನೋಡ್ತೀವಿ ಯಾವ ಸ್ಟೇಜಲ್ಲಿದೆ, CT ಸ್ಕ್ಯಾನ್ ಮಾಡ್ತೀವಿ, ಅದಕ್ಕೆ ಆಪರೇಷನ್ ಕೀಮೊಥೆರಪಿ ಕೊಡ್ತೀವಿ, ಅದ ನಂತರ ಪೇಷಂಟ್ ಹುಷಾರಾಗ್ತಾರೆ. ಸೊ ನಾವು ಯಾವುದೇ ಪೀಸ್ ತೆಗೆಯೋದು ಅಥವಾ ಯಾವುದೇ ಟೆಸ್ಟ್ ಮಾಡೋದು ಪೇಷಂಟ್ ಹುಷಾರಾಗಲಿಕ್ಕೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾರ್ಮಲ್ ಇದ್ದರೆ ಸಂತೋಷ, ನಮಗೂ ಸಂತೋಷ, ಪೇಷಂಟಿಗೂ ಸಂತೋಷ. ಬಟ್ ಕಾಯಿಲೆ ಇದ್ದರೆ ಅದನ್ನು ನಾವು ಸರಿ ಮಾಡ್ಬೋದು, ಅರ್ಲಿ ಡಿಟೆಕ್ಟ್ ಮಾಡ್ಬೋದು. ಅರ್ಲಿ ಡಿಟೆಕ್ಟ್ ಮಾಡಿ ನಮ್ಗೆ ಅರ್ಲಿ ಟ್ರೀಟ್ಮೆಂಟ್ ಮಾಡಿಬಿಡ್ಬೋದು. ಓಕೆ, ಯಾವುದೇ ಸಮಸ್ಯೆ ಇಲ್ಲದಿದ್ದರೂ ಕೂಡ ಅಂದರೆ ಗೊತ್ತಾಗೋದಿಲ್ಲ. ಅಂದರೆ ಸಾಮಾನ್ಯವಾಗಿ ಗೊತ್ತೇ ಇರಲಿಲ್ಲ ಎಷ್ಟು ಸಮಯ ಈ ಥರ ಇದೆ ಅಥವಾ ಈ ಥರ ಆಗಿದೆ, ಸಡನ್ನಾಗಿ ಈ ಥರ ಆಗಿಬಿಟ್ಟಿದೆ ಅನ್ನುವಂಥ ಮಾತುಗಳೇ ಜಾಸ್ತಿ ಆಗಿರ್ತದೆ. ಸೊ ನಾವು ತಿಳಿದ ಮಟ್ಟಿಗೆ ಹಾಗೆ ನಾನು ಕೇಳುವಂಥದ್ದು, ಏನೂ ಆಗದೇ ಇದ್ದರೂ ಕೂಡ ಇಂಥ ಚಿಕಿತ್ಸೆಗಳ ಅಗತ್ಯ ಇರುತ್ತಾ ಅಂತ. ಅದಕ್ಕೆ ಸಾಮಾನ್ಯವಾಗಿ ನಾವು ನಾರ್ಮಲ್ ಪರ್ಸನಲ್ಲಿ ಡಿಟೆಕ್ಟ್ ಮಾಡೋದು, ಈ ಕಾಯಿಲೆಗಳನ್ನು ಡಿಟೆಕ್ಟ್ ಮಾಡೋದು ಅದು ಅತಿ ಪ್ರಮುಖ, ಅತಿ ಮುಖ್ಯ. ಕಾಯಿಲೆ ಬಂದ ಮೇಲೆ ನಾವು ಡಿಟೆಕ್ಟ್ ಮಾಡಿದರೆ ಯೂಶಲಿ ನಮಗೆ ಕಾಯಿಲೆ ಬಂದು ನಮಗೆ ಅದರ ಸಮಸ್ಯೆಗಳು ಬರುವಾಗ, ಅದರ ತೊಂದರೆಗಳು ಬರುವಾಗ ತುಂಬ ಲೇಟ್ ಆಗಿರ್ಬೋದು. ಸೊ ಅರ್ಲಿ ಡಿಟೆಕ್ಷನ್ ಅಥವಾ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಅದು ಮುಖ್ಯ. ಅದಕ್ಕೆ ಗೈಡ್ಲೈನ್ಸ್ ಇದೆ. ಕೊಲೊನೋಸ್ಕೋಪಿ ನಮ್ಮ ಗೈಡ್ಲೈನ್ಸ್ ಪ್ರಕಾರ 50 ವರ್ಷ ನಂತರ ಎಲ್ಲರಿಗೂ ಕೊಲೊನೋಸ್ಕೋಪಿ ಒಮ್ಮೆ ಮಾಡಬೇಕು, 10 ವರ್ಷಕ್ಕೊಮ್ಮೆ ಮಾಡಬೇಕು. ಸೊ 50 ವರ್ಷ ನಂತರ ಯಾವುದೇ ಇದಿದ್ರೆ ಒಮ್ಮೆ ಮಾಡಿದರೆ ಅವರಲ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ರೇಟ್ ವೆರಿ ಹೈ. ಆ್ಯಂಡ್ ಇದ್ರೆ ಏನೋ ತೊಂದರೆ ಇದ್ದರೆ ಮತ್ತೆ ಒಮ್ಮೆ ಮಾಡಿದರೆ 10 ವರ್ಷಕ್ಕೆ ಮತ್ತೆ ಅವರಿಗೆ ಬೇಕಾಗೋದಿಲ್ಲ, ಒಂದನೇ ವಿಷಯ. ಹಾಗೆ ಬೇರೆ ಸೈನ್ಸ್ ಇದೆ, ಈಗ ಬೇರೆ ಬೇರೆ ಚಿಕ್ಕ ಚಿಕ್ಕ ಸಟಲ್ ಸೈನ್ಸ್ ಅಂತ ಹೇಳ್ತೇವೆ ನಾವು. ಚಿಕ್ಕ ಚಿಕ್ಕ ನಮಗೆ ಗೊತ್ತಾಗ್ತದೆ, ಮೋಷನಲ್ಲಿ ಸ್ವಲ್ಪ ಚೇಂಜಸ್ ಉಂಟು, ಅಥವಾ ಬ್ಲಡ್ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾ ಇದೆ, ಅಥವಾ ಶರೀರ ವೀಕ್ ಆಗ್ತಾ ಇದೆ, ವೆಯ್ಟ್ ಲಾಸ್ ಆಗ್ತಾ ಇದೆ, ಹಸಿವೆ ಎಪಟೈಟ್ ಹೋಗ್ತಾ ಇದೆ, ಅಂಥ ಸಮಸ್ಯೆದಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಬಟ್ ಅದು ಬಿಟ್ಟರೆ ನಾವು ಹೆಲ್ದಿ ಇಂಡಿವಿಜುವಲಿ, ನನ್ನಂಥ ನಿಮ್ಮಂಥ ಇಂಡಿವಿಜುವಲ್ ನಾನು ಎಲ್ಲರಿಗೆ ಹೇಳ್ತೇನೆ, ವರ್ಷಕ್ಕೊಮ್ಮೆ ಎಲ್ಲ ಬೇಸಿಕ್ ಬ್ಲಡ್ ಟೆಸ್ಟ್ ಸಹ, ಬಟ್ ಹೊಟ್ಟೆದು ಸ್ಕ್ಯಾನ್ ಕೂಡ, ಮತ್ತು ಅದು ಬೇಸಿಕ್ ಬ್ಲಡ್ ಟೆಸ್ಟ್ಗಳು ಮಾಡಿದರೆ ಏನಾದರೂ ತೊಂದರೆ ಇದ್ದರೆ ನಮಗೊಂದು ಸ್ವಲ್ಪ ಕ್ಯಾಚ್ ಮಾಡುವಂಥ ನಮಗೊಂದು ಚಾನ್ಸ್ ಇರ್ತದೆ. ಎಲ್ಲರಿಗೆ, ನಾವು ವೀಕ್ಷಕರಿಗೆ ಎಲ್ಲರಿಗೆ ಹೇಳೋದು, ಆಯಿತಾ, ಟೆಸ್ಟ್ ಮಾಡೋದ್ರಿಂದ ಹಿಂದೆ ಹೋಗಬೇಡಿ. ನೀವು ಟೆಸ್ಟ್ ಮಾಡಿ, ಟೆಸ್ಟ್ ಅವೈಲೇಬಲ್ ಇದೆ, ಆಯಿತಾ. ನಾವು ಅರ್ಲಿ ಏನಾದರೂ ಇದ್ದರೂ, ನಮ್ಗೆ ಏನಾದ್ರು ತೊಂದರೆ ಇದ್ದರೂ ನಾವು ಅರ್ಲಿ ಡಿಟೆಕ್ಟ್ ಮಾಡಿದರೆ ನಮ್ಗೆ ಅದರಿಂದ ತುಂಬ ಬೆನಿಫಿಟ್ ಸಿಗ್ತದೆ. ಅದೇ ಲೇಟಾಗಿ ಇದು ಮಾಡೋದಕ್ಕಿಂತ ಜಾಸ್ತಿ ಬೆಟರ್ ಅರ್ಲಿ ಆ್ಯಂಡ್ ಬೆಟರ್ ಟ್ರೀಟ್ಮೆಂಟ್ ಕ್ಯಾನ್ ಬಿ ಗಿವನ್ ಎಟ್ ಅರ್ಲಿ ಸ್ಟೇಜ್. ಓಕೆ, ನಾನು ಚೆನ್ನಾಗಿದ್ದೀನಪ್ಪ, ನಾನು ಯಾಕೆ ಟೆಸ್ಟ್ ಮಾಡ್ಕೊಳ್ಬೇಕು, ಅಥವಾ ನಾನು ಯಾಕೆ ಡಾಕ್ಟರ್ ಬಳಿ ಹೋಗಬೇಕು ಅನ್ನೋಂಥ ಪ್ರಶ್ನೆಗಳು ಸಾಮಾನ್ಯವಾಗಿರ್ತದೆ, ಏನೂ ಆಗಿಲ್ಲ ಅಂತ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಇಲ್ಲ, ಎಲ್ಲರೂ ಹುಷಾರಿರ್ತಾರೆ. ಸಾಮಾನ್ಯವಾಗಿ 195 ಜನ ಹುಷಾರಿರ್ತಾರೆ, 97 ಜನ 98 ಜನ ಹುಷಾರಿರ್ತಾರೆ. ವಯಸ್ಸೋದಾಗಿ ಒಬ್ಬೊಬ್ಬರಿಗೆ ಒಂದೊಂದು ತೊಂದರೆಗಳು ಬರ್ತದೆ, ಆಯಿತಾ. ಈ ಕಾಯಿಲೆಗಳು ನಮಗೆ ಹೇಳಿ ಬರಲ್ಲ, ನಮಗೊಂದು ಲೆಟರ್ ಹಾಕಿ ಬರಲ್ಲ, ಅಥವಾ ನಮ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೊಟ್ಟು ಬರಲ್ಲ ಅದು, ಆಯಿತಾ. ಅವರು ಅದಷ್ಟೇ, ಯಾವುದೇ ಮುನ್ಸೂಚನೆ ಇರೋದಿಲ್ಲ. ಹೌದು, ಯಾವುದೂ ನಮ್ಗೆ ಮುನ್ಸೂಚನೆ ಇರೋದಿಲ್ಲ. ಅದು ಬರ್ತದೆ, ಬಂದಾಗ ಮತ್ತೆ ನಮಗೆ ಭಯ ಪಡ್ತದೆ, ಮತ್ತು ನಮ್ಗೆ ಏನು ಮಾಡೋದು ಗೊತ್ತಾಗೋದಿಲ್ಲ. ಈಗ ಮೆಡಿಕಲ್ ಹೇಗೆ ಅಡ್ವಾನ್ಸ್ ಆಗಿದೆ ಹೇಳಿದರೆ, ಎಲ್ಲದಕ್ಕೆ ಟೆಸ್ಟ್ಗಳಿದೆ, ಎಲ್ಲದಕ್ಕೆ ಏನಿದೆ, ಬೇಸಿಕ್ ಟೆಸ್ಟ್ಗಳು ಇದೆ, ಸ್ಕ್ರೀನಿಂಗ್ ಟೆಸ್ಟ್ ಇದೆ, ಮಾಡಿಸಿ, ಆಯಿತಾ. ಯಾವುದೇ ತೊಂದರೆ ಇರ್ಬೋದು, ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಸಿ. ನೀವು ಅದರಿಂದ ಓಡಬೇಡಿ, ಭಯಪಟ್ಟು ಅಥವಾ ನಾಚಿಕೆ ಪಟ್ಟು ಅಥವಾ ನೀವು ಅದರ ಬಗ್ಗೆ ಟೆನ್ಷನ್ ತಗೊಂಡು ನೀವು ಅದರಿಂದ ಹಿಂದೆ ಹೋಗಬೇಡಿ. ಟೆಸ್ಟ್ಗಳು ಅವೈಲೇಬಲ್ ಇದೆ, ಮಾಡಿಸಿ ನೀವು, ಆಯಿತಾ. ಸಾಮಾನ್ಯ ಇರ್ಬೋದು, ನಾನಿರ್ಬೋದು, ಅವರಿರ್ಬೋದು, ಪ್ರತಿ ವರ್ಷ ನೀವು ಮಾತ್ರ ಅಲ್ಲ, ನಿಮ್ಮ ಅಕ್ಕಪಕ್ಕದವರಿಗೂ ಹೇಳಬೇಕು ನೀವು ಟೆಸ್ಟ್ ಮಾಡಿಸ್ಬೇಕಂತ. ಟೆಸ್ಟ್ ಇದ್ದರೆ ಏನಾದರೂ ಇದ್ದರೆ ನಮ್ಗೆ ಅದರಲ್ಲಿ ಗೊತ್ತಾಗ್ತದೆ. ಯಾವುದೇ ಟೆಸ್ಟ್ ವೇಸ್ಟ್ ಆಗಲ್ಲ. ಟೆಸ್ಟ್ ನಾರ್ಮಲ್ ಇದ್ದರೆ ನಮಗೂ ಸಂತೋಷ, ನಮಗೂ ಸಂತೋಷ. ಓಕೆ, ರೈಟ್. ಏನು, ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆದ ಬಳಿಕ ಆ ದಿನಗಳಲ್ಲಿ ಅವರು ಇಂಥ ಫುಡ್ಡನ್ನು ತಿನ್ನಬಾರ್ದು ಅಥವಾ ಈ ರೀತಿಯ ಆಹಾರವನ್ನು ತೆಗೆದುಕೊಡಬಾರ್ದು, ಪಥ್ಯ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ, ಪಥ್ಯಗಳನ್ನು ಮಾಡಬೇಕನ್ನುವಂಥದ್ದು ಡಾಕ್ಟರ್ಗಳ ಸಲಹೆಗಳು ಇರ್ತದೆ. ಅಥವಾ ಇಂತಿಷ್ಟು ಏನು ಆಹಾರಗಳನ್ನು ಮಾತ್ರ ಸೇವಿಸಬೇಕು, ಅದಕ್ಕೂ ಕೂಡ ಹೇಳಿರ್ತಾರೆ. ಇಷ್ಟೇ ಸೇವನೆ ಮಾಡಿದರೆ ಸಾಕು, ಜಾಸ್ತಿ ಮಾಡಬೇಡಿ, ಸ್ಲೋಲಿ ಮತ್ತೆ ಜಾಸ್ತಿ ಮಾಡಬಹುದು ಅಂತ. ಇಂಥ ಸಲಹೆಗಳನ್ನು ಡಾಕ್ಟರ್ಗಳು ಕೊಡ್ತಾರೆ ಯಾವಾಗ, ಇಂಥ ಚಿಕಿತ್ಸೆಗಳಾದಾಗ. ಇಂತಹ ಇಲ್ಲಿ ನಾವು ಇವತ್ತು ಮಾತನಾಡಿರುವಂಥ ಇಷ್ಟೊಂದು ಚಿಕಿತ್ಸೆಗಳಲ್ಲಿ ಅಗತ್ಯ ಇರುತ್ತಾ ಈ ರೀತಿಯ ಪಥ್ಯ ಮಾಡುವಂಥದ್ದು ಇರ್ಬೋದು, ಅಥವಾ ಬದಲಾವಣೆ ಮಾಡಿಕೊಡುವಂಥದ್ದು ಅಗತ್ಯ ಇರುತ್ತಾ? ಯಾವುದೇ ಆಪರೇಷನ್ ಅಂದರೆ, ಚಿಕ್ಕ ಆಪರೇಷನ್ ಇರ್ಬೋದು, ದೊಡ್ಡ ಆಪರೇಷನ್ ಇರ್ಬೋದು, ಪಥ್ಯ ಮಾಡೋದು ತುಂಬ ಮುಖ್ಯ. ನೀವು ಹೇಳಿದಾಗೆ
ಲೈಟಾಗಿ ಸ್ಟಾರ್ಟ್ ಮಾಡೋದು, ಸಿಂಪಲ್ ಫುಡ್ ಒಟ್ಟಿಗೆ ನಾವು ಯೂಶ್ವಲಿ ಸ್ಟಾರ್ಟ್ ಮಾಡೋದು, ಸ್ವಲ್ಪ ಸ್ವಲ್ಪ ಫುಡ್ ಒಟ್ಟಿಗೆ. ನಾನೀಗ ನಿನ್ನೆ ಆಪ್ರೇಷನ್ ಮಾಡಿದರೆ ನಾನು ಇವತ್ತು ಪೇಷಂಟ್ಗೆ ಹೇಳ್ತೇನೆ, ನಾನು ಸ್ವಲ್ಪ ಒಂದು ನೀರು ಕುಡಿ, ಫಸ್ಟ್ ನೀರಿಂದ ಸ್ಟಾರ್ಟ್ ಮಾಡಿ, ಮತ್ತು ನಾನು ಗಂಜಿ ತೆಳಿ ತಗೊಳ್ಳಿ, ಮತ್ತು ಅದ ನಂತರ ಏನು ವಾಂತಿ ಇಲ್ಲ, ಏನು ತೊಂದರೆ ಇಲ್ಲ ಹೇಳಿದರೆ ಎಳ್ನೀರು, ಚಹಾ ಕಾಫಿ ಕುಡೀರಿ. ಅದು ಏನು ತೊಂದರೆ ಇಲ್ಲ ಇದ್ದರೆ ಮತ್ತೆ ನಾವು ಏನಾದರೂ ಲೈಟಾಗಿ ಗಂಜಿ ಅಥವಾ ದೋಸೆ ಇಡ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಒಂದೆರಡು ದಿನ ಪೇಷಂಟ್ ಹುಷಾರಾಗಿದ್ದಾರೆ, ಮನೆಗೆ ಹೋಗಲಿಕ್ಕೆ ರೆಡಿ ಆಗಿದ್ದಾರೆ, ಮನೆ ಹೋಗೋ ಮುಂಚೆ ನಾರ್ಮಲ್ ಆಗಿ ಎಲ್ಲ ಲೈಟ್ ಫುಡ್ ಟಾಲ್ರೇಟ್ ಮಾಡಲಿಕ್ಕೆ ಆಗಬೇಕು. ಮನೆ ಹೋದ ಮೇಲೆ ಒಂದು ವಾರ ಯಾವ ಸರ್ಜರಿ ಇರ್ತದೆ ಆ ಸರ್ಜರಿ ಮೇಲೆ ನಾವು 1 ವಾರ 2 ವಾರ ಪೇಷಂಟಿಗೆ ಫುಡ್ ಮೆಲ್ಲ ಮೆಲ್ಲ ಜಾಸ್ತಿ ಮಾಡ್ತೀವಿ. ನಾವು ಯಾವುದೇ ಪೇಷಂಟಿಗೆ ಇರಲಿ, ಯಾವುದೇ ಇದಿರಲಿ, ಯಾವುದೇ ಆಪ್ರೇಷನ್ ಇರಲಿ, 2 ವಾರದಿಂದ 3 ವಾರ ನಾವು ಯಾವುದೇ ಹೆವಿ ಫುಡ್, ತುಂಬ ಖಾರ ಇರುವಂಥ, ತುಂಬ ಮಸಾಲೆ ಇರುವಂಥ, ತುಂಬ ಎಣ್ಣೆ ಇರುವಂಥ ತಿನ್ನೋದು ಬೇಡ ಅಂತೀವಿ ನಾವು. ಆ್ಯಂಡ್ ಹೋಟೆಲ್ ಫುಡ್ ಕಂಪ್ಲೀಟ್ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಓಕೆ. ಈ ಎಂಡೋಸ್ಕೋಪಿ ಇರ್ಬೋದು ಅಥವಾ ಏನಿರಲಿ, ಈ ಚಿಕಿತ್ಸೆಗಳು ಅಂತ ಬಂದಾಗ ಸಾಮಾನ್ಯವಾಗಿ ಆಪರೇಷನ್ ಅಂದ ತಕ್ಷಣ 1 ತಿಂಗಳು, 5 ತಿಂಗಳು, 6 ತಿಂಗಳು, ವರ್ಷನೋ ರೆಸ್ಟ್ ಅನ್ನುವಂಥದ್ದು ಬೇಕಾಗುತ್ತೆ ಅಂತ, ಸಮಯ ದೀರ್ಘ ಹಿಡಿಯುತ್ತೆ. ಇದರಲ್ಲಿ ಸಮಯದ ಉಳಿತಾಯ ಆಗುತ್ತೆ ಅನ್ನುವಂಥ ಮಾತುಗಳಿವೆ. ಆದರೆ ಎಷ್ಟು ದಿನದ ಪ್ರೋಸೆಸ್ ಆಗಿರ್ತದೆ ಇದು, ಎಷ್ಟು ರೆಸ್ಟ್ಗಳು ಬೇಕಾಗುತ್ತೆ, ಹೇಗಿರ್ತವೆ ಅಂತ, ಅಂದರೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆದು ಇರ್ಬೋದು, ಅದನ್ನು ಸ್ವಲ್ಪ ವಿವರಿಸಿ ಹೇಳ್ತೀರಾ ನಮಗೆ ಅಂತ. ಚಿಕ್ಕ ಆಪ್ರೇಷನ್ ಇರ್ಬೋದು, ಚಿಕ್ಕ ಆಪ್ರೇಷನ್ ಅಂತ 1-2 ದಿನದಲ್ಲಿ ಪೇಷಂಟ್ ನಡೆದುಕೊಂಡು ಹೋಗ್ತಾರೆ. ಈಗ ಲ್ಯಾಪ್ರೋಸ್ಕೋಪಿ ನಾವು ಹೇಳಿದಾಗೆ ನಮ್ಮ ಕೀ ಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ನೋವು ತುಂಬ ಕಮ್ಮಿ ಇರ್ತದೆ. ಮೊದಲೇ ದಿನ ಮೇಜರ್ ಸರ್ಜರಿ ಮಾಡಿದ್ರು 1-2 ದಿನದಲ್ಲಿ ಪೇಷಂಟ್ ನಡೀತಾರೆ. ಮೇಜರ್ ಸರ್ಜರಿ ಆದ ಮೇಲೇನೂ ಒಂದು 5-6 ದಿನದಲ್ಲಿ ಪೇಷಂಟ್ ಮನೆ ಹೋಗ್ತಾರೆ. ಬಟ್ ಪೇಷಂಟ್ ಕಂಪ್ಲೀಟ್ ನಾರ್ಮಲ್ ಆಗಲಿಕ್ಕೆ ವಾರಗಟ್ಟಲೆ ಬೇಕಾಗ್ಬೋದು. ಅದೇ ಚಿಕ್ಕ ಸರ್ಜರಿ ಆಯಿತು, ಗಾಲ್ ಬ್ಲಾಡರ್ ಸರ್ಜರಿ ಆಯಿತು, ಅಪೆಂಡಿಕ್ಸ್ ಸರ್ಜರಿ ಆಯಿತು, ಅಥವಾ ಹರ್ನಿಯಾ ಸರ್ಜರಿ ಆಯಿತು, ಪೇಷಂಟ್ 1 ವಾರದಲ್ಲೇ ನಾರ್ಮಲ್ ಆಗಿ ಬಿಡ್ತಾರೆ. ನಾವು ಮೊನ್ನೆ ಒಂದು ಇವರಿಗೆ ಸ್ಟೂಡೆಂಟಿಗೆ ನಾವು ಪಿತ್ತಕೋಶ ಆಪ್ರೇಷನ್ ಮಾಡಿದ್ದು 3 ದಿನ 4 ದಿನದಲ್ಲಿ ಪೇಷಂಟ್ ಅವರು ಇದಾಗಿ ಸ್ಕೂಲಿಗೆ ಕೂಡ ಹೋಗಿದ್ದಾರೆ ಅವರು. ಹಾಗೆ ಸೊ ಇದೆಲ್ಲ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ಸ್, ಇದೆಲ್ಲ ಅಡ್ವಾಂಟೇಜ್. ಇದನ್ನು ನಾವು ಉಪಯೋಗಿಸಬೇಕು. ನಾವು ಆದಷ್ಟು ನಾವು ಅದನ್ನು ತೊಂದರೆ ಇರುವಾಗ ನಾವು ಭಯಪಟ್ಟು ನಾವು ಓಡೋದಲ್ಲ, ನಾವು ಅದನ್ನು ತೊಂದರೆ ಇರುವಾಗ ಅದನ್ನು ನಾವು ಹೀಲ್ ಮಾಡಿ ಅದನ್ನು ಅವರಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ ಹುಷಾರಾಗಿ ಆದಷ್ಟು ಬೇಗ ನಾರ್ಮಲ್ ಆಗಬೇಕಂತದ್ದು ನಮ್ಮ ಉದ್ದೇಶ. ಓಕೆ. ಲ್ಯಾಪ್ರೋಸ್ಕೋಪಿ ಅಂತ ಬಂದಾಗ ಸಾಮಾನ್ಯವಾಗಿ ನಾನು ಆಗಲೇ ಆಪರೇಷನ್ ಅಂತ ಬಂದಾಗಲೂ ಅಷ್ಟೇ, ಆ ಭಾಗಕ್ಕೆ ನೀರು ಏನು ಚಿಮುಕಿಸಬಾರ್ದು ಅಥವಾ ಒದ್ದೆ ಬಟ್ಟೆಯಲ್ಲಿ ಆ ಥರ, ಅಥವಾ ಜಾಗರೂಕತೆಯಿಂದ ಇಡಬೇಕು ಆ ಭಾಗವನ್ನು ಅಂತ ಇರ್ತದೆ. ಸೊ ಇದರಲ್ಲಿ ಸಣ್ಣ ಸಣ್ಣ ಹೋಲ್ ಮಾಡಿದರೂ ಕೂಡ ಹೇಗೆ ಕಾಪಾಡಿಕೊಳ್ಬೇಕಾಗ್ತದೆ? ಆಪ್ರೇಷನ್ ಆಗಿ 1-2 ದಿನ ನಾವು ಅದಕ್ಕೆ ಡ್ರೆಸ್ಸಿಂಗ್ ಹಾಕಿರ್ತೇವೆ ನಾವು, ಆಯಿತಾ. ಡ್ರೆಸ್ಸಿಂಗ್ ತೆಗಿತೇವೆ, ಸ್ಟಿಚ್ ಇರ್ಬೋದು, ಅದನ್ನಂತ ಸ್ಟಿಚ್ ಇರ್ತದೆ ಅದರಲ್ಲಿ. ಕೆಲವರು ಕ್ಲಿಪ್ ಹಾಕ್ತಾರೆ, ಈ ಕ್ಲಿಪ್ಸ್ ಬರ್ತದೆ ಅದರಲ್ಲಿ, ಕ್ಲಿಪ್ಸ್ ಹಾಕ್ತಾರೆ. ಕೆಲವರು ಅಬ್ಸಾರ್ಬಬಲ್ ಒಳಗಿಂದನೇ ಸ್ಟಿಚ್ ಹಾಕ್ತಾರೆ. ಸೊ ಅದರ ವಿಷಯ ನೀವು ಭಯ ಪಡಬೇಕಾಗಿಲ್ಲ. ಅದಕ್ಕೆ ಗುಣ ಆಗಲಿಕ್ಕೆ ಪ್ರತಿಯೊಂದಕ್ಕೆ ಇಷ್ಟಿಷ್ಟು ಸಮಯ ಅಂತ ಇದೆ ಗುಣ ಆಗಲಿಕ್ಕೆ. ಅದು ಗುಣ ಆಗಲಿಕ್ಕೆ ಆಗುವ ಟೈಮಲ್ಲಿ 2 ದಿನ ಇರ್ಬೋದು, 3 ದಿನ ಇರ್ಬೋದು, ದೊಡ್ಡ ಗಾಯ ಇದ್ದರೆ 7 ದಿನ ಇರ್ಬೋದು. ಹಾಗೆ ಸೊ ಅದಕ್ಕೆ ಪ್ರತಿಯೊಂದಕ್ಕೆ ಇಷ್ಟು ಟೈಮ್ ಇದೆ. ಆ ಟೈಮ್ ಅದು ನಮಗೆ ಅದು ಸ್ಕಿನ್ ನಮ್ಮ ಚರ್ಮ ಜಾಯಿನ್ ಆಗ್ತದೆ ಅಂತ ಕಂಪ್ಲೀಟ್ ಶುವರ್ ನಾವು ನೋಡಿದ ಮೇಲೆ ಅದನ್ನು ನಾವು ಸ್ಟಿಚ್ಚನ್ನು ತೆಗಿತೇವೆ ನಾವು. ಒಮ್ಮೆ ಸ್ಟಿಚ್ ತೆಗೆದ ಮೇಲೆ ಯೂಶ್ವಲಿ ಏನು ತೊಂದರೆ ಇರೋದಿಲ್ಲ, ಒಳಗೆ ಇನ್ಫೆಕ್ಷನ್ ಇದ್ದರೆ ಮಾತ್ರ ತೊಂದರೆ ಇರ್ತದೆ. ಆ ಒಮ್ಮೆ ಸ್ಕಿನ್ ಇದಾದ ಮೇಲೆ ನಾವು ಅದನ್ನು, ತುಂಬ ಜನರಿಗೆ ಒಂದು ಮಿಸ್ಕಾನ್ಸೆಪ್ಷನ್ ಇದೆ, ನಾವು ಅದು ಒಮ್ಮೆ ಅಲ್ಲಿ ಚರ್ಮ ಇದಿದೆ, ಜಾಯಿನ್ ಆಗಿದೆ, ಸ್ನಾನ ಮಾಡಬಾರ್ದಂತ. ಅದನ್ನು ನಾವು ಫಾಲೋ ಮಾಡಲೇಬಾರ್ದು. ಸ್ನಾನ ಮಾಡಬೇಕು, ನಾವು ಕ್ಲೀನಾಗಿರಬೇಕು. ಸ್ನಾನ ಮಾಡದಿದ್ದರೆ ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ. ನಾವು ಎಷ್ಟೋ ಜನರಿಗೆ ಹೇಳಿದ್ರು ಪೇಷಂಟ್ 2 ವಾರ ನಂತರ ಸ್ನಾನ ಮಾಡದೆ ಬರ್ತಾರೆ. ನೀವು ಸ್ನಾನ ಮಾಡಿ 2 ವಾರ ಸ್ನಾನ ಮಾಡದೆ ಬಂದರೆ ನಿಮಗೂ ಕಷ್ಟ, ನಮಗೂ ಕಷ್ಟ ಅದು, ಆಯಿತಾ. ಸೊ ಸ್ನಾನವೆಲ್ಲ ಮಾಡ್ಬೋದು, ಹಾಗೇನು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಏನಿಲ್ಲ. ಏನಾದ್ರು ಸ್ಪೆಷಲ್ ಇನ್ಸ್ಟ್ರಕ್ಷನ್ ನಾವು ಹೇಳ್ತೀವಿ, ಯಾವುದಾದ್ರೆ ಪಾರ್ಟ್ ಆಫ್ ದ ಬಾಡಿ ಅಥವಾ ಯಾವುದಾದ್ರೆ ಗಾಯಗೆ ಸ್ಪೆಷಲ್ ಡ್ರೆಸ್ಸಿಂಗ್ ಬೇಕಿದ್ರೆ ನಾವು ಹೇಳ್ತೀವಿ. ನೀವು ಭಯ ಪಡಬೇಡಿ ಅದರ ಬಗ್ಗೆ, ಏನು ಹಾಗೆ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಇರಲ್ಲ. ಏನಿದ್ರು ನಾವು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ನಿಮಗೆ. ಓಕೆ. ಇನ್ನು ಯಾವುದೇ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಗೊಂದಲಗಳಿದ್ದರೆ ಡಾಕ್ಟರ್ ಬಳಿ ನೇರವಾಗಿ ಮಾತಾಡ್ಕೊಳ್ಬೋದು, ಅದರಲ್ಲಿ ಯಾವುದೇ ಡಾಕ್ಟರ್ ಬಳಿ ಮುಜುಗರನ್ನೇ ಇಟ್ಕೊಳ್ಬಾರ್ದು ಅಲ್ವಾ? ಅಬ್ಸಲ್ಯೂಟ್ಲಿ. ನೀವು ನೇರವಾಗಿ ಇರಬೇಕು. ಏನು ಆದಷ್ಟು ನಿಮ್ಮ ಪಾಯಿಂಟ್ಸನ್ನು ಹೇಳಬೇಕು. 1-2 ಪೇಷಂಟ್ ನಮಗೆ ಪಾಯಿಂಟ್ಸ್ ಅಥವಾ ಅವ್ರಿಗೆ ಹೇಳಲಿಕ್ಕೆ ಆಗದ ಹೇಳಲಿಕ್ಕೆ ಆಗದ ಇದನ್ನು ಹೈಡ್ ಮಾಡಿ ಅದಕ್ಕೆ ತೊಂದರೆ ಆಗೋದು ಬಿನ ಅದೊಂದು ಬೆನಿಫಿಟ್ ಏನು ಸಿಗಲ್ಲ. ಏನಿದ್ರು ಡೈರೆಕ್ಟಾಗಿ ಹೇಳಬೇಕು ಡಾಕ್ಟರ್ ಒಟ್ಟಿಗೆ. ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ ಅಂತ ಇರ್ತದೆ. ಡಾಕ್ಟರ್ ನೀವು ಪೇಷಂಟ್ ಹೇಳಿದ್ದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು. ನಿಮಗೂ ನಿಮ್ಮ ಕರ್ತವ್ಯ ಏನಿದ್ದದನ್ನು ನೀವು ಹೇಳಬೇಕು ಅದನ್ನು. ಸೊ ಏನಾದರೂ ಒಮ್ಮೊಮ್ಮೆ ಚಿಕ್ಕ ಚಿಕ್ಕ ವಿಷಯ ಇರ್ಬೋದು, ಒಮ್ಮೆ ಮುಂಚೆ ಸರ್ಜರಿಯಲ್ಲಿ ಚಿಕ್ಕ ಕಾಂಪ್ಲಿಕೇಶನ್ ಆಗಿರ್ಬೋದು, ಅದನ್ನು ನೀವು ಡಾಕ್ಟರ್ಗೆ ಬಂದು ಹೇಳಿದಿದ್ರೆ ಈ ಸರ್ಜರಿಯಲ್ಲಿ ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಅದೆಲ್ಲ ವೆರಿ ಇಂಪಾರ್ಟೆಂಟ್. ನೀವಲ್ಲಿ ಏನಿದ್ರೂ ಹೇಳೋದು. ಓಕೆ ಡಾಕ್ಟರ್, ಬಹಳಷ್ಟು ವಿಷಯದ ಬಗ್ಗೆ ನಾವು ಮಾತನಾಡಿದ್ವಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಒಂದು, ಅಂದರೆ ಏನಾದರೂ ಸಂಪರ್ಕ ಮಾಡಿಕೊಳ್ಬೇಕು ಅಥವಾ ನೀವು ಸಿಗುವುದಿದ್ರೆ ಎಲ್ಲಿ ಸಿಗ್ತೀರಾ, ಹೇಗೆ ಸಾಧ್ಯ ಆಗುತ್ತೆ?
ನಾನು ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೋ ಸರ್ಜರಿ ಅಲ್ಲಿ ಸಿಗ್ತೀನಿ ನಾನು. ಇಲ್ಲದೆ ನನ್ನ ಗ್ಯಾಸ್ಟ್ರೋ ಸೆಂಟರ್ ಇದೆ, ಮೀರಾ ಗ್ಯಾಸ್ಟ್ರೋ ಸೆಂಟರ್ ಅಂತ ಸಿಟಿ ಸೆಂಟರ್ ಪಕ್ಕದಲ್ಲಿ ಜಯಶ್ರೀ ಹಾಸ್ಪಿಟಲಲ್ಲಿ. ಸೊ ನಾನು ಮೀರಾ ಗ್ಯಾಸ್ಟ್ರೋ ಸೆಂಟರ್ ಜಯಶ್ರೀ ಹಾಸ್ಪಿಟಲಲ್ಲಿ ಸಿಗ್ತೇನೆ. ಇಲ್ಲ ನೀವು ಇವರಿಗೆ ಕಾಲ್ ಮಾಡಿ ನಂಬರ್ ಕೇಳ್ಬೋದು, ಅವ್ರು ನನ್ನ ನಂಬರ್ ಕೊಡ್ತಾರೆ, ನೀವು ಅದು ಇದು ಮಾಡ್ಬೋದು. ಆಯಿತು, ಒಟ್ಟು ನೀವು ಹುಷಾರಿರಬೇಕು, ಸಂತೋಷವಾಗಿರಬೇಕು. ಎಲ್ಲ ಪೇಷಂಟ್ ನಮ್ಮ ಡಾಕ್ಟರ್ದು ಒಂದೇ ಉದ್ದೇಶ, ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರೂ ಹೆಲ್ದಿ ಆಗಿರಬೇಕು. ಸೊ ಸಮಸ್ತರ ಆರೋಗ್ಯ ಚೆನ್ನಾಗಿರ್ಬೇಕನ್ನುವಂಥ ಮಾತುಗಳ ಜೊತೆ ಅವರ ಇವತ್ತಿನ ಕಾರ್ಯಕ್ರಮ ಕೊನೆಯ ಮಾತುಗಳನ್ನು ಮುಗಿಸಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ಉಪಯುಕ್ತವಾದಂಥ ಮಾಹಿತಿ, ಅದು ಕೂಡ ಆರೋಗ್ಯದ ಬಗ್ಗೆ ನೀಡಿರುವಂಥ ಡಾಕ್ಟರ್ ನಾಗಾರ್ಜುನ ರಾವ್ ಅವರಿಗೆ ಅನಂತ ಧನ್ಯವಾದಗಳು. ಸ್ಪಂದನ ಟಿವಿ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ವಾರದ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮ. ಇನ್ನೊಂದು ಡಾಕ್ಟರ್ ಜೊತೆಗೆ ಬರುವ ವಾರ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.